चारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे हरे राम राम हरे हरे ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಯಾಕೋ ಯೂಟ್ಯೂಬ್ ಲೈವ್ ಹೋಗ್ಲಿಕ್ಕೆ ಏನೋ ಎರರ್ ಕೊಡ್ತಾ ಇದೆ, ಅದರಿಂದ ರೆಕಾರ್ಡ್ ಮಾಡ್ತಾ ಇದ್ದೇನೆ, ಅದನ್ನ ಆಮೇಲೆ ಶೇರ್ ಮಾಡ್ತೀವಿ. ಓಕೆನಾ? ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 9 ರಾಜಭೂಯ ರಾಜ ವಿದ್ಯಾಯೋಗ. ಅಂದ್ರೆ ಇದು ಅತ್ಯಂತ ರಹಸ್ಯವಾದಂತಹ ಒಂದು ಇದು ಅನ್ನುವಂಥದ್ದನ್ನ ವಿದ್ಯೆ ಅಥವಾ ಇದು ಜ್ಞಾನ ಅಥವಾ ಅವನು ಏನ್ ಹೇಳ್ತಾ ಇದ್ದಾನೆ ಇವತ್ತು ಬಗ್ಗೆ. ಸೊ ಅದರಿಂದ ಅದನ್ನ ನಿನ್ನೆ ನಾವು 8ನೇ ಅಧ್ಯಾಯದಲ್ಲಿ ಏನನ್ನ ತಿಳ್ಕೊಂಡಿದ್ದು, ನಿನ್ನೆ ಅಧ್ಯಾಯ ಇನ್ನು ಅಲ್ವಾ, ಭಗವತ್ ಪ್ರಾಪ್ತಿ, ಅಕ್ಷರ ಬ್ರಹ್ಮ ಯೋಗ. ಏನ್ ಅರ್ಥ ಮಾಡ್ಕೊಂಡಿದ್ದು ನಿನ್ನಿನ ಅಧ್ಯಾಯದಲ್ಲಿ? ನಾವು ಕೊನೆಯದಾಗಿ ಯಾರಾದ್ರೂ ಹೇಳ್ತೀರಾ ನಿನ್ನಿನ ಅಧ್ಯಾಯದಲ್ಲಿ? ಹರೇ ಕೃಷ್ಣ. ದಯವಿಟ್ಟು ಸೌಂಡ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಲೈವ್ ಆಗ್ತಾ ಇದೆ ಪ್ರಭುಜಿ. ಆಗ್ತಾ ಇದೆ, ಕಾಪಿ ಮಾಡಿ ಇಟ್ಕೊಳ್ಳಿ ಲಿಂಕ್. ಆಗ್ತಾ ಇರ್ಲಿ. ಎಸ್ ಪ್ರಭುಜಿ, ಮಾಡಿಕೊಂಡಿದ್ದೇನೆ. ಓಕೆ ಓಕೆ ಓಕೆ, ನಾನ್ ಮತ್ತೆ ಸ್ಟಾಪ್ ಮಾಡಲ್ಲ ಅದನ್ನ. ಬಟ್ ನನ್ನ ಸ್ಕ್ರೀನ್ ಅಲ್ಲಿ ಏನೋ ಎರರ್ ಕೊಡ್ತಾ ಇತ್ತು. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಯಾರು ಧನ್ಯವಾದ. ನಿನ್ನಿನ ಅಧ್ಯಾಯದ ಸಮರಿಯನ್ನ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಯಾರು ಹ್ಯಾಂಡ್ ರೇಸ್ ಮಾಡ್ತೀರಿ? ಪ್ರಭುಜಿ, ಹಾ, ನಾನು ಹ್ಯಾಂಡ್ ರೈಸ್ ಮಾಡ್ತೀನಿ. ಅರ್ಜುನನ 8 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅದ್ರಲ್ಲಿ ಪರಮಾತ್ಮ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಿ. ಬ್ರಹ್ಮ ಯಾರು ಅಂತ ಹೇಳುವಂಥದ್ದು, ಆತ್ಮನಾಶವಿಲ್ಲದ ಬ್ರಹ್ಮನ್ ಯಾರು, ಸಾರಿ, ಬ್ರಹ್ಮನ್ ಯಾರು, ಮತ್ತೆ ಕರ್ಮ ಯಾರು, ಆತ್ಮದ ಕೆಲಸ, ಕರ್ಮ ಅಂದ್ರೆ ಏನು, ಯಾರು ಅಂತ ಕರ್ಮ ಅಂದ್ರೆ ಏನು ಅಂತ, ಅಂದ್ರೆ ಭೌತಿಕ ದೇಹಕ್ಕೆ ಕೆಲಸ ಅಂತ ಹೇಳುವಂತದ್ದು ಹೇಳಿದ್ರಿ. ಮತ್ತೆ ಐಹಿಕ ಅಭಿವ್ಯಕ್ತಿ ಯಾವುದು ಅಂತ ಕೇಳಿದ್ದಾರೆ. ಮತ್ತೆ ದೇವತೆಗಳು ಯಾರು, ಮತ್ತೆ ಯಜ್ಞದ ಪ್ರಭುತ್ವ ಯಾರು ಅಂತ ಕೇಳಿದ್ದಾರೆ. ಹೌದಲ್ವಾ ಪ್ರಭುಜಿ? ಹೌದೌದು, ಯಜ್ಞದ ಪ್ರಭು ಯಾರು? ಆದಿದೈವ, ಆದಿಭೂತ, ಪರಮಾತ್ಮ ಅಂತ. ಹೌದು, ಆದಿ ಯಜ್ಞ, ಆದಿಭೂತ. ಮತ್ತೆ ಐಹಿಕ ಪ್ರಕೃತಿ ಅನ್ನುವಂತಹದ್ದನ್ನ ಆದಿಭೂತ, ಆದಿದೈವ ಅಂದ್ರೆ ಆ ಯಜ್ಞದ ಪ್ರಭು ಅಲ್ವಾ? ಈ ಎಲ್ಲವನ್ನ ಅಂದ್ರೆ ಅವ್ಯಕ್ತ ರೂಪದಲ್ಲಿ ಹೊಂದಿರುವಂತಹ ಆ ಪರಮಾತ್ಮ ತನ್ನನ್ನ ತಾನು ಕುರಿತಾಗಿ ಹೇಳ್ತಾನೆ. ಯಜ್ಞದ ಪ್ರಭು ತಾನು ಅನ್ನುವಂತಹದನ್ನ ಆ ಪರಮಾತ್ಮನೇ ಯಜ್ಞದ ಪ್ರಭು ಅನ್ನೋದನ್ನ ಹೇಳ್ತಾನೆ. ಯಜ್ಞದ ಭೋಕ್ತಾರ. ಪ್ರಭು ಅಂದ್ರೇನು? ಯಜ್ಞಕ್ಕೆ ನಾವು ಏನನ್ನ ಹವಿಸ್ಸಾಗಿ ಅರ್ಪಿಸ್ತೇವೋ ಅದನ್ನ ಸ್ವೀಕಾರ ಮಾಡುವುದು ಅವನೇ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ. ಮತ್ತೆ ಇನ್ನು ಮುಖ್ಯವಾದದ್ದು ಏನನ್ನ ನಾವು ತಿಳ್ಕೊಂಡ್ವಿ ನಿನ್ನೆ? ನಮ್ಮ ನಿಜವಾದ ಜೀವನದ ಪರೀಕ್ಷೆ. ನಮ್ಮ ನಿಜವಾದ ಜೀವನದ ಪರೀಕ್ಷೆ ಯಾವುದು? ಭಕ್ತಿ ಸೇವೆ ಮಾರ್ಗವನ್ನ ಸ್ವೀಕರಿಸುವುದು. ಆಯ್ತು, ಬಟ್ ನಮ್ಮ ಗುರಿ ಏನು? ಪರಮಾತ್ಮನನ್ನ ಸೇರುವಂತದ್ದು. ಪರಮಾತ್ಮನನ್ನ ಸೇರಿದ್ರೆ ನಾವೇನ್ ಮಾಡ್ಬೇಕು? ನಿನ್ನಿನ ಶುದ್ಧ ಭಕ್ತಿಯಿಂದಲೇ ಪರಮೋನ್ನತ ಪರಮಾತ್ಮನನ್ನು ಅದೇ ಸೇರ್ಬೋದು ಅಂತ. ಶುದ್ಧ ಭಕ್ತಿಯಿಂದ ಯಾವಾಗ ಸೇರ್ತೀವಿ ಪರಮಾತ್ಮನನ್ನ ನಾವು? ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಶುದ್ಧ ಭಕ್ತಿಯಿಂದ ಕೃಷ್ಣನ ಅಂತ್ಯಕಾಲೇಚ ಮಾಮೇವ. ಹೌದು, ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನ ಸ್ಮರಿಸಿದರೆ ಮಾತ್ರ, ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನ ಸ್ಮರಿಸಬೇಕು. ಹೌದು. ಅಂತ್ಯಕಾಲದಲ್ಲಿ ನಾವು ಸಡನ್ ಆಗಿ ಏನೂ ಮಾಡದೇನೆ ಇಂದ್ರಿಯ ತೃಪ್ತಿಯನ್ನ ಮಾಡ್ಕೊಂಡಿದ್ರೆ ನಾವು ಭಗವಂತನನ್ನ ಸ್ಮರಿಸಲಿಕ್ಕೆ ಸಾಧ್ಯನಾ? ಇಲ್ಲ, ಖಂಡಿತ ಇಲ್ಲ. ಹೌದು, ಕೃಷ್ಣ ಭಕ್ತಿಯನ್ನ ನಾವು ಮುಖ್ಯವಾಗಿ ನಮಗೆ ಏನು ನಾವು ಈಗ ಯಾವುದರಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ? ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಹೌದು, ಅದನ್ನ ಆಹಾರ, ನಿದ್ರಾ, ಭಯ, ಮೈಥುನಂಚ ಅಂತ ಹೇಳ್ತಾರೆ. ಆಹಾರ, ನಿದ್ರೆ, ಭಯ, ಮೈಥುನ ಅಂದ್ರೆ ಊಟ ಮಾಡೋದು, ಮಲಗೋದು, ರೆಸ್ಟ್ ತಗೊಳ್ಳೋದು. ಭಯ ಅಂದ್ರೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು. ಮೈಥುನ ಅಂದ್ರೆ ಮಕ್ಕಳನ್ನ ಮಾಡೋದು. ಇವು ನಾವು ಮಾಡ್ತೇವೆ, ಪ್ರಾಣಿ ವರ್ಗನೂ ಮಾಡತ್ತೆ. ಇದಿಷ್ಟು ಕೆಲಸ.
ಆದ್ರೆ ನಮಗೆ ಪ್ರಾಣಿಗೆ ಏನ್ ವ್ಯತ್ಯಾಸ? ನಾವು ಮನುಷ್ಯ ಜನ್ಮ ಒಂದೇ. ಯಾಕೆಂದ್ರೆ ನಾವು ಇವರ ಉದಾಹರಣೆಯನ್ನ ತೆಗೆದುಕೊಂಡ್ವಿ. ಯಾರ್ದು? ಹರಿದಾಸರಲ್ಲ, ಇವರು ಅಜಾಮಿಳನ ಕಥೆಯನ್ನ ಕೇಳಿದ್ವಿ. ಅವನ ಕಥೆಯಲ್ಲಿ ಏನಾಗತ್ತೆ, ಒಂದು ನಾರಾಯಣ ಅನ್ನುವಂತ ಒಂದೇ ಒಂದು ಹೆಸರಿಂದ ಅವನಿಗೆ ಇಮಿಡಿಯೇಟ್ ಆಗಿ ಮೋಕ್ಷ ಸಿಗೋದಿಲ್ಲ. ಆದ್ರೆ ಭಗವಂತನ ಕೃಪೆಯಿಂದ ಅವನಿಗೆ ಹೀಗೆ ದಾರಿ ಸಿಗತ್ತೆ ಹೋಗುವಂತ. ಅದೇ ಭರತ ಮಹಾರಾಜನ ಕಥೆಯಲ್ಲಿ ಏನಾಯ್ತು? ಜಡ ಭರತ. ಹೌದು, ಅವರು ಒಂದೇ ಒಂದು ಜಿಂಕೆ ಅಟ್ಯಾಚ್ಮೆಂಟ್ ಬೆಳೆಸಿ ಜಿಂಕೆ ಮೇಲಿನ ಮೋಹದಿಂದ ಅವರು ಮತ್ತೆ ಜಿಂಕೆ ಆಗಿ ಅವರು ಗಜೇಂದ್ರ ಮೋಕ್ಷದ ಕಥೆ ಹೇಳಿದೆ. ಗಜೇಂದ್ರ ಅವನು ಆನೆಯಾಗಿ ಅವನು ಮೋಕ್ಷವನ್ನ ಪಡೆಯೋದಿಲ್ಲ ಪೂರ್ತಿಯಾಗಿ. ಅಲ್ಲಿಂದ ಮತ್ತೆ ವಾಪಸ್ ಮನುಷ್ಯ ಜನ್ಮ ಸಿಕ್ಕಿ ಅಲ್ಲಿಂದ ಅವರು ಮೋಕ್ಷವನ್ನ ಪಡೆಯಬೇಕು ಭಗವಂತನ ಸೇವೆಯನ್ನ ಮಾಡಿಕೊಂಡು. ಆದ್ರಿಂದಲೇ ಮನುಷ್ಯ ಜನ್ಮ ಅನ್ನುವಂತಹದ್ದು ನಮಗೆ ಸಿಗೋದು. ಅದರಲ್ಲಿಯೂ ಮನುಷ್ಯ ಜನ್ಮ ಸಿಕ್ಕಿ ಭಗವಂತನಲ್ಲಿ ನಮ್ಮ ಮತಿ ಏನು ಅದು ಸ್ಥಿರವಾಗುವುದು, ಅದು ರ್ಯಾರಲ್ಲಿ ರ್ಯಾರು. ಆದ್ರೆ ಇವತ್ತು ನಾವು ಇಂತಹ ಒಂದು ಇದರಲ್ಲಿ ಕುಳಿತು ಅಂತಹ ಒಂದು ಇದನ್ನ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಭಗವಂತನ ಈ ಗೀತೆಯನ್ನ, ಭಗವಂತ ಅವನ ಬಾಯಿಯಿಂದ ಬಂದಿರುವಂತಹ ಈ ಒಂದು ಪವಿತ್ರ ಗ್ರಂಥವನ್ನ. ಅದು ಇವತ್ತು ಇದೇ ಅಧ್ಯಾಯದಲ್ಲಿ ಅವನು ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಏನು ರಹಸ್ಯವಾದಂತಹದ್ದು ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ. ಅದರಿಂದ ನಮಗೆ ಬೇಕಾಗಿರೋದು ನೀವು ಹೇಳಿದಾಗೆ ಮಾತಾಜಿ, ಶುದ್ಧ ಭಕ್ತಿ. ಶುದ್ಧ ಭಕ್ತಿ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ, ಅನನ್ಯ ಮನಸ್ಕರಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಇಂದ್ರಿಯ ತೃಪ್ತಿಯ ಬಯಕೆಗಳನ್ನ ತ್ಯಜಿಸಿ ಯಾವಾಗಲೂ ಅವನನ್ನು ಧ್ಯಾನಿಸೋದೇ ನಿಜವಾದ ಶುದ್ಧ ಭಕ್ತಿ. ಹರೇ ಕೃಷ್ಣ. ನಾವು ಇವತ್ತಿನ ಅಧ್ಯಾಯವನ್ನ ನೋಡ್ಲಿಕ್ಕೆ ಹೋದ್ರೆ ಭಗವಂತ ನಮಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಇವತ್ತು ಭಗವಂತ ಹೆಚ್ಚು ಜ್ಞಾನವನ್ನ ನಮಗೆ ಕೊಡ್ತಾ ಇದ್ದಾನೆ. ಜ್ಞಾನ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಭಗವಂತನ ಅಚಿಂತ್ಯ ರೂಪಗಳು ಅಥವಾ ಭಗವಂತನ ಅಂದ್ರೆ ಕೊನೆಯಾಗದಂತಹ ಅವನ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳುವಂಥದ್ದು. ಇವತ್ತು ನಾವು ಇನ್ನೂ ಜಾಸ್ತಿ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಮತ್ತೆ ಯಾರು ಭಕ್ತಿಯನ್ನ ಮಾಡಲ್ಲ ಅವ್ರಿಗೆ ಏನಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಭಕ್ತಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅನ್ನುವಂಥದ್ದನ್ನ ಇವತ್ತು ನಮಗೆ ಕಂಪ್ಲೀಟ್ ಆಗಿ. ಸೊ ಭಗವಂತನ ವೈಭವ, ಅವನ ಸಿರಿ ಇವತ್ತಿಂದ ಸ್ಟಾರ್ಟ್ ಆಗತ್ತೆ. ನಾಳೆ ನಾಡ್ದು ಇದರಲ್ಲಿ ಅವನ ಸಿರಿ, ಅವನ ವಿಶ್ವರೂಪದಲ್ಲಿ ಕೊನೆಯಾಗತ್ತೆ. ಅವನ ವೈಭವಗಳು ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕಿದೆ. ಈ ಅಧ್ಯಾಯದಿಂದ ಸ್ಟಾರ್ಟ್ ಆಗತ್ತೆ. ಅದ್ರ ಬಗ್ಗೆ ನಾವು ನೋಡೋಣ. ಭಕ್ತಿ ಸೇವೆಯನ್ನ ಮಾಡುವುದು, ಅದರ ಪರಿಣಾಮ ಏನು, ಯಾರು ಮಾಡ್ತಾರೆ, ಏನಾಗತ್ತೆ ಭಕ್ತಿಯನ್ನ ಮಾಡೋದ್ರಿಂದ, ಇವತ್ತು ಪೂರ್ತಿಯಾಗಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ ಬಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಪುಷ್ಪ. ಹರೇ ಕೃಷ್ಣ. ಓದಿ ಮಾತಾಜಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಇಲ್ಲಿ ಅತ್ಯಂತ ಗುಹ್ಯತಮ ಅಂದ್ರೆ ರಹಸ್ಯದಲ್ಲೇ ರಹಸ್ಯವಾದಂತಹದ್ದನ್ನ ಈಗ ಅವನು ಹೇಳ್ತಾ ಇದ್ದಾನೆ. ಅಂತಹ ಒಂದು ಜ್ಞಾನವನ್ನು ಅರ್ಜುನಿಗೆ ಅವನು ಕೊಡ್ತಾ ಇದ್ದಾನೆ. ಯಾಕೆ ಅವನು ಕೊಡ್ತಾ ಇದ್ದಾನೆ? ಯಾಕೆ ಅಂದ್ರೆ ಭಗವಂತನ ಮೇಲೆ ಅವನಿಗೆ ಅಸೂಯೆ ಇಲ್ಲ. ಅನಸೂಯವೇ ಅಂದ್ರೆ ಯಾರು ಭಗವಂತನ ಕುರಿತಾಗಿ ಅಸೂಯೆಯನ್ನ ಮಾಡ್ತಾರೋ ಅವರಿಗೆ ಭಗವಂತನ ಈ ಒಂದು ಭಾಗ್ಯ, ಭಕ್ತಿ ಮಾಡುವಂತಹ ಭಾಗ್ಯವು ಸಹಿತ ಪ್ರೇರಣೆ ಆಗೋದಿಲ್ಲ. ಅವನು ಯಾರು ಅನ್ನೋದು ಅರ್ಥ ಆಗೋದಿಲ್ಲ. ಅದರಿಂದ ಭಗವಂತನ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತ ಸ್ವೀಕಾರ ಮಾಡ್ಬೇಕು, ಅವನಿಗೆ ಶರಣಾಗತರಾಗ್ಬೇಕು ನಾವು. ಇಲ್ಲ ಅಂದ್ರೆ ಆಗೋದಿಲ್ಲ, ಅದು ಖಂಡಿತವಾಗಿಯೂ ಆಗೋದಿಲ್ಲ. ಅದರಿಂದ ಅವನು ಹೇಳ್ತಾನೆ, ಜ್ಞಾನ ಅಷ್ಟೇ ಅಲ್ಲ, ಸಾಕ್ಷಾತ್ಕಾರ ಅಂದ್ರೆ ಆತ್ಮ ಪರಮಾತ್ಮನ ಕನೆಕ್ಷನ್, ಆತ್ಮ ಪರಮಾತ್ಮರ ಸಂಪರ್ಕ ಆಗ್ಬೇಕು. ಆತ್ಮ ಪರಮಾತ್ಮ ಇಬ್ರು ಹೃದಯದಲ್ಲೇ ಇದ್ರೂ ಒಬ್ರಿಗೊಬ್ರಿಗೆ ಕನೆಕ್ಷನ್ ಇರೋದಿಲ್ಲ ಭಕ್ತಿ ಮಾಡ್ದೇನೆ. ಆತ್ಮ ಪರಮಾತ್ಮರ ಕನೆಕ್ಷನ್, ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಅದು. ಅಂದ್ರೆ ಅಲ್ಲಿಂದ ಭಕ್ತಿಯನ್ನ ಮಾಡ್ಕೊಂಡು ನಾವು ಭಗವಂತನ
ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದು ಪೂರ್ತಿಯಾಗಿ. ಸೊ ಈ ಐಹಿಕ ಇದನ್ನ ನಾವು ಇವತ್ತಿನ ಅಧ್ಯಾಯವನ್ನು ನಾವು ಅರ್ಥ ಮಾಡಿಕೊಂಡಾಗ, ಇವತ್ತೇನು ಹೇಳ್ತಾ ಇದ್ದಾನೆ ಜ್ಞಾನವನ್ನು, ಅದನ್ನ ಅರ್ಥ ಮಾಡಿಕೊಂಡಾಗ ನಾವು ಖಂಡಿತವಾಗಿ ಬದುಕಿನ ಸಂಕಟಗಳಿಂದ ಪಾರಾಗ್ತೀವಿ ಅನ್ನೋದ ಮಾತನ್ನ ಅವನು ಹೇಳ್ತಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹಾ, ಓದಿ ರೇಣುಕಾ ಮಾತಾಜಿ, ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ವಿದ್ಯೆಯು ರಾಜ್ಯವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದುದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಹರೇ ಕೃಷ್ಣ. ಭಕ್ತಿಯೇ ಶ್ರೇಷ್ಠ. ಯಾಕೆಂದ್ರೆ ಈ ಅಧ್ಯಾಯಗಳೆಲ್ಲ ಭಕ್ತಿ ಯೋಗದ ಅಧ್ಯಾಯಗಳು. ಅದರಿಂದ ಅವನು ಹೇಳ್ತಾನೆ, ಇದು ನಾವು ಸುಲಭವಾಗಿ ಅನುಷ್ಠಾನ ಮಾಡುವಂತಹದ್ದು, ಕಷ್ಟ ಇಲ್ಲ. ಅಷ್ಟಾಂಗ ಯೋಗ ಕಷ್ಟ, ಕರ್ಮಯೋಗವು ಒಂದು ಇದರಲ್ಲಿ ಕಷ್ಟ, ಆದ್ರೆ ಭಕ್ತಿ ಯೋಗ ಅನ್ನುವಂಥದ್ದು ಬಹಳ ಸುಲಭ. ಅವನು ಹೇಳ್ತಾನೆ, ಇದು ಬಹಳ ಸುಲಭವಾಗಿ ನಾವು ಅನುಷ್ಠಾನ ಮಾಡೋದಂದ್ರೆ ಏನ್ ಹೇಳಿ? ಅನುಷ್ಠಾನ ಮಾಡೋದಂದ್ರೆ ಏನು? ಕಾರ್ಯರೂಪಕ್ಕೆ ತರುವುದು ಪ್ರಭು. ಕಾರ್ಯರೂಪಕ್ಕೆ ತರುವುದು. ಕಾರ್ಯರೂಪಕ್ಕೆ ಶಿಸ್ತುಬದ್ಧ ಕಾರ್ಯರೂಪ. ಮತ್ತೆ ಸುಮ್ಮನೆ ಏನೋ ಒಂದು ಮಾಡ್ಬಿಡೋದಲ್ಲ, ಒಂದು ಶಿಸ್ತುಬದ್ಧವಾಗಿ ಅದನ್ನ ಅನುಷ್ಠಾನ ಪ್ರತಿನಿತ್ಯ ಮಾಡುವಂತ, ಯಾವಾಗ್ಲೂ ಮಾಡುವಂತ, ತಪ್ಪದೇ ಮಾಡುವಂತಹದ್ದು. ಅಂತಹ ಒಂದು ಅನುಷ್ಠಾನಕ್ಕೆ ನಾವು ಅದನ್ನ ತರಬಹುದು ಸಂತೋಷದಿಂದ. ಅದೂನು ಮತ್ತೆ ಯಾವುದೇ ಕಂಪಲ್ಷನ್ ಇಲ್ಲ, ಅಲ್ಲೇ ಮಾಡುವಂತ ಪ್ರೆಷರ್ ಇಲ್ಲ. ಸಂತೋಷದಿಂದ ಅನುಷ್ಠಾನ ಮಾಡುವಂತದಂದ್ರೇನು? ನಾವು ಬಹಳ ಖುಷಿಯಿಂದ ಮಾಡುವಂತಹದ್ದು. ಅದು ಯಾವುದು? ಭಕ್ತಿ ಅನ್ನುವಂಥದ್ದು. ಅದರಿಂದ ಅವನು ಹೇಳ್ತಾನೆ, ಆ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ, ಇಂತಹ ಜ್ಞಾನವನ್ನ ನಾವು ಅರ್ಥ ಮಾಡಿಕೊಂಡ ಮೇಲೆ ಸಾಕ್ಷಾತ್ಕಾರದಿಂದ ಆತ್ಮದ ತಿಳುವಳಿಕೆ ನಮಗೆ ಆಗತ್ತೆ. ನಾನು ಯಾರು ಅನ್ನುವಂಥದ್ದು ನಾವು ಯಾವಾಗ ನಾನು ಶರೀರದಿಂದ ಹೊರಗಿರ್ತೀನೋ ಆಗ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ಎಲ್ಲಿ ನಾನು ಶರೀರ ಅಂತ ನಾವು ಇರ್ತೀವೋ ಅಲ್ಲಿ ತನಕ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇಂತಹ ಜ್ಞಾನವನ್ನ ಇವತ್ತು ಅವನು ಕೊಡ್ತಾ ಇದ್ದಾನೆ. ಏನು ಅನ್ನೋದನ್ನ ನಾವೆಲ್ಲ ನೋಡೋಣ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನೆ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ವರ್ಗಕ್ಕೆ ಹಿಂದಿರುಗುವವರು. ಹರೇ ಕೃಷ್ಣ. ಈಗ ನೀವು ತಿಳ್ಕೊಳ್ಬಹುದು, ಏನು ಮಹಾ, ನಾನು ಸಾಯ್ತೇನೆ, ಇನ್ನೊಂದು ಶರೀರ ಪಡಿತೇನೆ, ಅದರ ಏನ್ ಮಹಾ ಅಂತ. ಆದ್ರೆ ನಾವ್ ಯಾವ ಶರೀರ ಪಡಿತೇವೆ, ನಿಜವಾಗಿ ನಾವು ಅದರಿಂದ ಹೊರಗೆ ಬರಬೇಕು. ಜನನ ಮರಣಗಳ ಈ ಒಂದು ಚಕ್ರದಲ್ಲಿ ನಾವು ಸಿಲುಕೊಂಡ್ರೆ ನಮಗೆ ಖಂಡಿತವಾಗಿಯೂ ಒಂದು ದುಃಖವೇ, ಖಂಡಿತವಾಗಿಯೂ. ಅದರಿಂದ ಭಕ್ತಿ ಸೇವೆಯಲ್ಲಿ ಭಗವಂತನ ಮೇಲೆ ಶ್ರದ್ಧೆ ಇರ್ಬೇಕು. ಯಾರು ಶ್ರದ್ಧೆ ಇಲ್ಲ, ಅದಕ್ಕೆ ಶ್ರದ್ಧಾ ಭಕ್ತಿ ಅನ್ನುವಂತ ಎರಡು ಒಟ್ಟೊಟ್ಟಿಗೆ ಬರುವಂತಹದ್ದು. ಫಸ್ಟ್ ಮೊದಲು ಶ್ರದ್ಧೆ, ಆಮೇಲೆ ಭಕ್ತಿ. ಫಸ್ಟ್ ಶ್ರದ್ಧೆ ಇದ್ರೆ ಮಾತ್ರ ಭಕ್ತಿ ಇಲ್ಲ ಅಂದ್ರೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಕ್ತಿ ಸೇವೆಯಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಮೊದಲು ಭಗವಂತನ ಕುರಿತಾಗಿ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಅವನ ಕುರಿತಾಗಿ ಅವನನ್ನ ಕೇಳಬೇಕು, ಅವನನ್ನ ಪೂಜಿಸಬೇಕು, ಅವನನ್ನ ಅರಿತುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಹೀಗಿದೆ. ಅವನ ಬಗ್ಗೆ ಕೇಳಬೇಕು, ಅವನ ಪುಸ್ತಕಗಳು, ಅವನ ಕುರಿತಾಗಿ ಏನೇನು ನಾವು ಓದ್ಲಿಕ್ಕೆ ಆಗತ್ತೆ ಅದನ್ನು ಓದ್ಬೇಕು. ಸೊ ಹಲವಾರು ರೀತಿಯಲ್ಲಿ ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕು. ಹೇಗೆ ಎಷ್ಟು ಅಪಾರ್ಚುನಿಟಿ ಸಿಕ್ಕಿದ್ರೆ ಅದನ್ನ ಬಿಡಬಾರ್ದು. ಯಾವುದೇ ಕ್ಷಣದಲ್ಲೂ ಅಂತ ಒಂದು ಇದನ್ನ ನಾವು ಬಿಡಲೇಬಾರ್ದು, ಅಂತ ಒಂದು ಅವಕಾಶ ನಮಗೆ ಸಿಕ್ಕಾಗ. ಯಾಕೆಂದ್ರೆ ಅವನ ಭಕ್ತಿ ಮಾಡೋದು ಎಷ್ಟು ಸುಲಭ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಳೇ ಇದ್ದೇವೆ. ನಾವೇನ್ ದುಡ್ಡಿದ್ರೆ ಮಾತ್ರ ಭಕ್ತಿ ಮಾಡೋದಾ? ಇಲ್ಲ, ಏನು ಇಲ್ದೇನು ಭಕ್ತಿಯನ್ನ ಮಾಡ್ಬೋದು. ಭಗವಂತನ ಕುರಿತಾಗಿ ನಾವು ಚಿಂತನೆಯನ್ನ ಮಾಡ್ಬೋದು. ಇವಾಗ ನಿಮ್ಮ ಹತ್ರ ನಾವೇನ್ ದುಡ್ಡು ತಗೊಂಡು ಕೋರ್ಸ್ ಕೊಡ್ತಾ ಇದ್ದೀವ? ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ವ್ಯವಸ್ಥಿತಃ. ಹರೇ ಕೃಷ್ಣ. ವಿನುತಾ ಮಾತಾಜಿ.
ಓದಿ ಮಾತಾಜಿ, ವಿನುತಾ ಮಾತಾಜಿ. ಆ ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ನನ್ನ ಕೃಷ್ಣ. ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿಲ್ಲ. ಸೊ ಇದು ನಾವು ಭಗವಂತನ ಕುರಿತಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದೇನು? ಭಗವಂತ ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ. ಅವನು ಆ ರೀತಿಯಾಗಿ ವ್ಯಾಪಿಸಿಕೊಂಡಿಲ್ಲ ಅಂದ್ರೆ ಈ ವಿಶ್ವ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಅವ್ಯಕ್ತ ಸ್ವರೂಪ, ಅದನ್ನೇ ನಾವು ಪರಮಾತ್ಮ ಅನ್ನುವಂತಹದ್ದು. ಅವನು ಅವ್ಯಕ್ತನಾಗಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ. ಅದನ್ನು ನಾವು ವಿಶ್ವರೂಪ ದರ್ಶನದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೆ, ಅವನು ಯಾವ ರೀತಿಯಾಗಿ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವಂತಹದನ್ನ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಅಂತಹ ಒಂದು ರಹಸ್ಯವನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅರ್ಜುನಿಗೆ. ನಚ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಭ್ರನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಹರೇ ಕೃಷ್ಣ. ದಯಾನಂದ್ ಪ್ರಭುಜಿ, ಹರೇ ಕೃಷ್ಣ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕರು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆ ನಾನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ನಮಸ್ತೆ ಗುರುಜಿ. ಸೊ ಅವನೇ ಎಲ್ಲದರ ಮೂಲ. ಅವನು ಇಲ್ಲಿ ಒಂದೊಂದೇ ಹೇಳ್ತಾ ಇದ್ದಾನೆ. ಅವನು ನಾನು ಎಲ್ಲದರ ಮೂಲ, ಈ ಐಹಿಕ ಪ್ರಪಂಚಕ್ಕೂ ಅವನೇ ಮೂಲ. ಆದ್ರೆ ಅವನು ಹೇಳ್ತಾನೆ ಸೃಷ್ಟಿಯಾದದೆಲ್ಲವೂ ನನ್ನನ್ನ ಆಧರಿಸಿದ್ದಲ್ಲ. ಈ ಸತ್ವಗುಣ ರಜೋಗುಣ ತಮೋಗುಣ ಭಗವಂತನಿಂದ ಬಂದಿದೆ, ಅದು ಅವನು ಕಂಟ್ರೋಲ್ ಮಾಡ್ತಾನೆ. ಆದ್ರೂ ಇಲ್ಲಿರುವ ಜೀವಿಗಳು ಅದರ ಬಂಧನದಲ್ಲಿದ್ದಾಗ ಅವರು ಭಗವಂತನ ಕುರಿತಾಗಿ ಅಷ್ಟು ಇದ್ ಮಾಡೋದಿಲ್ಲ. ಸತ್ವಗುಣದಲ್ಲಿ ಸಾತ್ವಿಕವಾಗಿ ಬದುಕ್ತಾರೆ, ಆದ್ರೆ ಭಗವಂತನ ಅವರು ಮಾಯೆಯ ಪ್ರಭಾವದಲ್ಲಿ ಇರ್ತಾರೆ. ಅದರಿಂದ ಅವನು ಹೇಳ್ತಾನೆ ನನ್ನ ಯೋಗ ಸಮೃದ್ಧಿಯನ್ನ, ಇಲ್ಲಿ ಅವನ ಯೋಗ ಸಮೃದ್ಧಿ, ಅವನ ವಿಸ್ತರಣೆ ಅಥವಾ ಅವನು ಹೇಗೆ ಈ ಪ್ರಪಂಚವನ್ನ ನಿಯಂತ್ರಿಸ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಹಾನ್. 1 ಸೆಕೆಂಡ್. ತಥಾ ಸರ್ವಾಣಿ ಭೂತಾನಿ ಮಸ್ಸಾನಿ ತ್ಯುಪಧಾರಯ. ಹರೇ ಕೃಷ್ಣ. ಮತ್ತೆ ಯಾರು ಓದ್ತೀರಾ? ಪುಷ್ಪಾ ಚಿದಂಬರಂ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಹರೇ ಕೃಷ್ಣ ಗುರುಜಿ. ಸೊ ಹೇಗೆ ಆಕಾಶದಲ್ಲಿ ಗಾಳಿ ನೆಲೆಸಿದೆ, ಅಲ್ಲಿಂದನೇ ಬರುವಂತದ್ದು ಗಾಳಿ, ಮತ್ತೆ ವಾಪಸ್ ಅಲ್ಲಿಗೆ ಹೋಗತ್ತೆ. ಅದು ನೆಲೆಸೋದು ಅಲ್ಲೇ, ಬೀಸ್ಕೊಂಡ್ ಬಿಟ್ಟು ಇದ್ ಮಾಡ್ಕೊಂಡು ಅಲ್ವಾ, ಎಲ್ಲಿ ಹೋಗತ್ತೆ ಆ ಗಾಳಿ ಎಲ್ಲ ಅಂತ ನೀವು ನೋಡಿದ್ರೆ ವಾಪಸ್ ಅಲ್ಲಿಗೆ. ಸೊ ಅಂತಹ ಗಾಳಿ ಆಕಾಶದಲ್ಲಿ ನೆಲೆಸಿದೆ. ಹೇಗೆ ನೆಲೆಸಿದೆ ಹಾಗೆ ಎಲ್ಲವೂ ಭಗವಂತನಲ್ಲಿ ನೆಲೆಸಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಅವನು ಒಂದು ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಾಗ ಎಲ್ಲವೂ ಅವನಲ್ಲೇ ಇರ್ಬೇಕಲ್ವಾ. ಅದರಿಂದ ಇದು ಅತ್ಯಂತ ರಹಸ್ಯವಾದಂತಹ ಜ್ಞಾನ ಅವನು ಕೊಡ್ತಾ ಇರುವಂತಹದ್ದು. ಇದನ್ನ ನಾವು ಅರ್ಥಕೊಂಡಾಗ ನಾವು ಕೃಷ್ಣನನ್ನ ಅಣು ಋಣ ತೃಣ ಕಾಷ್ಟಗಳಲ್ಲಿಯೂ ನೋಡ್ಬಹುದು ಅಲ್ವಾ. ಹೌದಾ ಅಲ್ವಾ? ಹರೇ ಕೃಷ್ಣ. ಏನ್ ಹೇಳ್ತೀರಾ? ಹೌದು ಗುರುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೆಕೆಂಡ್. ಹರೇ ಕೃಷ್ಣ. ಪ್ರಕೃತಿ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣ ಅವಶಂ ಪ್ರಕೃತೇರ್ವಶಾತ್. ನೆಕ್ಸ್ಟ್ ಯಾರು ಓದ್ತೀರಾ? ಹರೇ ಕೃಷ್ಣ. ನಾವು ಓದ್ಲಾ ಪ್ರಭುಜಿ? ಹರೇ ಕೃಷ್ಣ ಗುರುಜಿ. ಅವ್ರು ಯಾರು ಓದಿಲ್ಲ ಮಾತಾಜಿ? 1 ಸೆಕೆಂಡ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಓದಿ. ಇಡೀ ವಿಶ್ವ ವ್ಯವಸ್ಥೆ ಆಗಿದೆ. ನನ್ನ ಸಂಕಲ್ಪದಿಂದ ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಹರೇ ಕೃಷ್ಣ ಗುರುಜಿ. ಇದರಲ್ಲಿ ಹೇಳಲಿಕ್ಕೆ ಏನೂ ಇಲ್ಲ, ಈ ಶ್ಲೋಕವೇ ಸೆಲ್ಫ್ ಎಕ್ಸ್ಪ್ಲನೇಟರಿ. ಸೊ ಆದ್ರಿಂದ ನಾವೇನ್ ಅರ್ಥ ಮಾಡಿಕೊಳ್ಳುವಂತದ್ದು, ಇಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿ ಅವನು.
ಅವನು ಸರ್ವವ್ಯಾಪಿ ಅನ್ನೋದನ್ನ ಈ ಶ್ಲೋಕದಿಂದಲೂ ಇಡೀ ವಿಶ್ವದ ವ್ಯವಸ್ಥೆ ಅವನ ಅಧೀನದಲ್ಲಿದೆ. ಅವನ ಸಂಕಲ್ಪದಿಂದ ಮತ್ತೆ ಅದು ರೂಪ ತಾಳತ್ತೆ, ಮತ್ತೆ ನಾಶವಾಗತ್ತೆ, ಅದು ಕೊನೆಯಾಗುವಂತಹದ್ದು. ಸೊ ಅದು ಅವನ ಸಂಕಲ್ಪದಿಂದ ಎಲ್ಲ ಆಗತ್ತೆ. ಅವನಿಗೆ ಯಾವಾಗ ಇದನ್ನ ನಾಶ ಮಾಡ್ಬೇಕು ಅನ್ಸತ್ತೋ ಅವಾಗ ಅವನು ನಾಶ ಮಾಡ್ತಾನೆ. ಅಂದ್ರೆ ಇದು ಆಗ್ತಾ ಇರತ್ತೆ ಇದೆಲ್ಲ ಅವನ ಇದ್ರಲ್ಲಿ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ. ಕಾಣಿಸ್ತಾ ಇದೆ ಯಾರಿಗಾದ್ರು? ಓದ್ತೀರಾ? ಇಲ್ಲ ಗುರುಜಿ. ಕೆಳಗಡೆ ಇದೆ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಹಾ, ಓದಿ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಹರೇ ಕೃಷ್ಣ. ಸೊ ಯಾವುದು ಅವನನ್ನ ಬಂಧಿಸುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾನೆ. ಜಸ್ಟ್ 1 ಸೆಕೆಂಡ್. ಸೊ ಅವನು ಹೇಳ್ತಾನೆ ಈಗ ಬ್ರಹ್ಮ ಸಮಿತಿಯಲ್ಲಿ, ಅಂದ್ರೆ ಅವನು ತಟಸ್ಥನಾಗಿರ್ತಾನೆ. ಯಾಕೆಂದ್ರೆ ಒಂದು ಕಂಪನಿಯ ಸಿಇಒ ಹೇಗೆ ಒಂದು ಕಂಪನಿಯನ್ನ ಫಾರ್ಮ್ ಮಾಡಿ ಆ ಕಂಪನಿಗೆ ಒಂದು ರೂಲ್ಸ್ ಗೈಡ್ಲೈನ್ಸ್ ಇರುತ್ತೆ, ಈ ರೀತಿಯಾಗಿ ಆ ಕಂಪನಿ ನಡಿಬೇಕು ಅನ್ನುವಂಥದ್ದು. ಆದ್ರೆ ಅವರು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದು ಹೊರಗಡೆ ಕೂತ್ಕೊಂಡಿರುತ್ತೆ. ಅವರಿಗೆ ಆ ರೂಲ್ ಅಪ್ಲೈ ಆಗೋದಿಲ್ಲ. ನಾವು ಹೋಗ್ಬೇಕು, ಪಂಚಿಂಗ್ ಮಾಡ್ಬೇಕು, ಬೆಳಗ್ಗೆ ನಾವು ಮಷೀನ್ ನಲ್ಲಿ ಸ್ಕ್ಯಾನ್ ಮಾಡ್ಬೇಕು, ಆಮೇಲೆ ಇಂತಿಷ್ಟು ಅವರ್ಸ್ ಲಾಗಿನ್ ಅಂತ ಇರಬೇಕಾಗತ್ತೆ. ಆ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆದ್ರೆ ಅಲ್ಲಿ ಹೊರಗಡೆ ಕೂತವ್ರು ಅವ್ರು ತಟಸ್ಥರಾಗಿ ನೋಡ್ತಾ ಇರ್ತಾರೆ ಅಲ್ವಾ? ಅದೇ ರೀತಿ ಭಗವಂತ ಹೇಳ್ತಾ ಇದ್ದಾನೆ, ಏನು, ಯಾವುದೇ ಕಾರ್ಯ ನನ್ನನ್ನ ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನ. ಇದು ಅದ್ರ ಪಾಡಿಗೆ ನಡೀತಾ ಇರತ್ತೆ. ಅದು ನಿರ್ಲಿಪ್ತತೆ. ಯಾವುದೇ ಡೋಂಟ್ ಕೇರ್. ಯಾರು ಬರ್ತಾರೆ ನನ್ನ ಹತ್ರ, ಭಗವಂತ ನಾನು ಕಷ್ಟದಲ್ಲಿದ್ದೀನಿ, ನನಗೆ ಇಲ್ಲಿ ಸಾಕಾಗಿದೆ ಬದುಕೋದು, ನಾನು ನಿನ್ನ ಹತ್ರ ಬರ್ಬೇಕು, ಯಾರು ಶರಣಾಗತರಾಗ್ತಾರೋ ಆಯ್ತಪ್ಪ ಬಾಪ ಅಂತ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾನೆ. ಅಷ್ಟು ಭಕ್ತಿಯನ್ನ ನಾವು ಮಾಡ್ಬೇಕಿಲ್ಲ. ನೀನ್ ಇಲ್ಲಿರೋ, ನನ್ಗೇನು ಸಂಬಂಧ ಇಲ್ಲ ಅದ್ರ ಬಗ್ಗೆ. ಐಹಿಕ ಪ್ರಪಂಚ ಇದೆ, ಐಹಿಕ ನೀವಿದ್ದೀರಾ, ಇದರ ಗುಣ ಇದೆ, ಇಲ್ಲಿ ಆ ಗುಣದಲ್ಲಿ ಅದ್ರ ಪ್ರಕಾರ ನೀವು ಬದುಕಬೇಕು ಅನ್ನೋದನ್ನ ಅವನು ಹೇಳ್ತಾನೆ. ಅದೇ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾರೆ, ಒಂದು ಆತ್ಮ ರಾಮಸ್ಯ ತಸ್ಯಾಸ್ತಿ ಪ್ರಕೃತ್ಯಾನ ಸಮಾಗಮಃ. ಅಂದ್ರೆ ತನ್ನ ಶಾಶ್ವತವಾದ ಆನಂದವಾದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ, ಅಂದ್ರೆ ಯಾರು ಭಗವಂತ ಆ ರೀತಿಯಾಗಿ ಅವನು ತೊಡಗಿರ್ತಾನೆ ಅವನ ಕೆಲಸದಲ್ಲಿ, ಅವನು ಏನು ಆಧ್ಯಾತ್ಮಿಕ ಅಂದ್ರೆ ಆನಂದಮಯನಾಗಿ ಶಾಶ್ವತನಾಗಿ ಅವನು ಆಗಿರುವಂತವನು, ಈ ಐಹಿಕ ಚಟುವಟಿಕೆಗಳ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ. ಅದನ್ನ ಅವನು ನೋಡ್ಲಿಕ್ಕೆ ಅಂತ ಸೃಷ್ಟಿಯಾದ ಜಗತ್ತಿನ ಐಹಿಕ ಕ್ರಿಯೆಗಳ ವಿಷಯಗಳಲ್ಲಿ ಪ್ರಭು ಯಾವಾಗಲೂ ಅವನು ತಟಸ್ಥನಾಗಿರ್ತಾನೆ ಅನ್ನುವಂತಹದ್ದು. ಅದರಿಂದ ಇಲ್ಲಿ ಹೇಳ್ತಾನೆ ಉದಾಸೀನವಾತ್ ಅನ್ನುವಂಥದ್ದನ್ನ ಹೇಳ್ತಾನೆ. ಸೊ ವೇದಾಂತ ಸೂತ್ರದಲ್ಲಿ ಹೇಳ್ತಾರೆ, ವೈಷಮ್ಯ ನಿರ್ಗಣ್ಯೇನ, ಆತನು ಐಹಿಕ ಜಗತ್ತಿನ ದ್ವಂದ್ವಗಳಲ್ಲಿ ಸಿಲುಕಿಲ್ಲ ಅಂತ ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ಇದನ್ನ ನೋಡಬಹುದು. ಹರೇ ಕೃಷ್ಣ. ಇದು ಇನ್ನೂ ಪವರ್ಫುಲ್ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಹರೇ ಕೃಷ್ಣ. ಓದಿ, ಯಾರು ಓದಿಲ್ಲ ಓದಿ. ಚಂದ್ರ ಪ್ರಭುಜಿ, ಹರೇ ಕೃಷ್ಣ. ಓದ್ತೀರಾ? ಇಲ್ಲ ನೆಕ್ಸ್ಟ್ ಓದಿ. ನೆಕ್ಸ್ಟ್ ಓದ್ಲ ಪ್ರಭುಜಿ, ಓದ್ಲ ಪ್ರಭುಜಿ. ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕುಂತಿ ಪುತ್ರನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತಿದೆ. ಈ ಅಭಿವ್ಯಕ್ತಿಯು ಅದರ ನಿಯಂತ್ರಣಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಈ ಐಹಿಕ ಪ್ರಕೃತಿ ಭಗವಂತ ತನ್ನ ಶಕ್ತಿಗಳಲ್ಲೇ ಒಂದು ಅಂತ ಹೇಳ್ತಾನೆ ಈ ಶ್ಲೋಕದಲ್ಲಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಅವನು ಹೇಳ್ತಾನೆ, ಎಲ್ಲಾ ಚರ ಮತ್ತೆ ಅಚರ ವಸ್ತುಗಳು ಭಗವಂತನ ಅಪ್ಪಣೆಯಂತೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತಾನೆ. ಆದ್ರಿಂದ ನಾವೇನು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ, ಐಹಿಕ ಪ್ರಪಂಚದ ಏನು ಗುಣ ಆ ಇದಿದೆ ಅದರ ಪ್ರಕಾರ ಎಲ್ಲರೂ ಬದುಕ್ತಾರೆ. ಆದರೆ ಭಗವಂತ
ಏನ್ ಮಾಡ್ತಾನೆ, ಇದಕ್ಕೆ ಅವನು ತಟಸ್ಥನಾಗಿರುವಂತವನು. ಅದರಿಂದ ಇಲ್ಲಿ ಅವನು ಏನ್ ಹೇಳ್ತಾನೆ, ಅಭಿವ್ಯಕ್ತಿಯ ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ನಾಶವಾಗುತ್ತದೆ. ಈ ಅಭಿವ್ಯಕ್ತಿ ಅನ್ನುವಂತಹದ್ದು ಅದರ ನಿಯಮಕ್ಕೆ ಅನುಗುಣವಾಗಿ ಅದಾಗ್ಲೇಬೇಕು. ಆ ತರ ನಿಯಮವನ್ನು ಅವನು ಸೃಷ್ಟಿ ಮಾಡಿರ್ತಾನೆ ಅದಕ್ಕೆ. ಅದರಿಂದ ಭಗವಂತನಿಗೆ ಸೃಷ್ಟಿಯಲ್ಲಿ ಆಸಕ್ತಿ ಇರೋದಿಲ್ಲ. ಹೇಗೆ ಭಗವಂತ ಅನ್ನುವಂಥವನು ಅವನ ಹೇಗೆ ಮಹಾವಿಷ್ಣುವಿನ ಉಸಿರಾಟ ಪ್ರಕ್ರಿಯೆಯಲ್ಲಿ ವೇದಗಳು ಬಂದಿದೆ. ಅವನ ರೋಮಕೂಪಗಳಿಂದ ಏನು ಅವನ ಉಸಿರಾಟ ಮಾಡುವಾಗ ಈ ಬ್ರಹ್ಮಾಂಡಗಳು ಹುಟ್ಕೊಳ್ಳತ್ತಂತೆ. ಅಂತಹ ಬ್ರಹ್ಮಾಂಡಗಳಿಗೆ ಹೇಗೆ ಅವನು ಮತ್ತೆ ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಪರಮಾತ್ಮನಾಗಿ ಎಲ್ಲ ಕಡೆ ಹರಡಿಕೊಂಡಿರುವಂತಹದ್ದು. ಆ ರೀತಿಯಾಗಿ ಅವನ ವ್ಯವಸ್ಥೆ ಇದೆ. ಅವನಿಗೆ ಎಲ್ಲಾ ಲೋಕದಲ್ಲಿ ಎಲ್ಲಾ ಬ್ರಹ್ಮಾಂಡದಲ್ಲಿ ಏನಾಗುತ್ತೆ ಅನ್ನೋದು ಪಕ್ಕಾ ಗೊತ್ತಾಗತ್ತೆ. ಆದ್ರೆ ಆ ಗುಣಗಳ ಇರುವುದರಿಂದ ಅಲ್ಲಿ ಅವನು ಇಂಟರ್ವ್ಯೂನ್ ಮಾಡುವುದಿಲ್ಲ. ಭಗವಂತ ತಾನು ಮಧ್ಯಪ್ರವೇಶ ಮಾಡುವುದಿಲ್ಲ. ಅವನು ಪ್ರವೇಶ ಯಾವಾಗ ಮಾಡೋದು, ಯಾವಾಗ ಈ ಏನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಆ ರೀತಿಯಾಗಿ ಯಾವಾಗ ಈ ಏನೋ ಈ ರಾಕ್ಷಸರ ಪ್ರವೃತ್ತಿ ಜಾಸ್ತಿ ಆಗತ್ತೋ, ಅಧರ್ಮಿಗಳು ಜಾಸ್ತಿ ಆಗ್ತಾರೋ, ಆಗ ಅವನು ಹುಟ್ಕೊಳ್ತಾನೆ, ಅವನು ಬರ್ತಾನೆ, ಅವನು ಎಂಟ್ರಿ ಮಾಡ್ತಾನೆ. ಆಗ ಅವನು ಸಂಹಾರ ಮಾಡ್ತಾನೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಇನ್ನೊಂದು ಯಾರು ಅವನಲ್ಲಿ ಶ್ರದ್ಧೆಯಿಂದ ಭಕ್ತಿಯನ್ನ ಮಾಡ್ತಾರೆ ಅಂತಹ ಭಕ್ತರನ್ನು ಅವನು ನೋಡ್ಕೊಳ್ತಾನೆ ಬಂದು. ಇಲ್ಲ ಅಂದ್ರೆ ಅವನು ಏನು ಮಾಡೋದಿಲ್ಲ, ಅವನು ತಟಸ್ಥನಾಗಿರ್ತಾನೆ. ಅವಜಾನಂತಿ ಮಾಮೂಢಾಂ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ. ಕಾವ್ಯ ಕೋಟಿಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದವರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೂ ತಿಳಿಯದು. ನೋಡಿ ಎಂತ ವಿಪರ್ಯಾಸ ಅಲ್ವಾ. ಭಗವಂತ ಈಗ ಅಷ್ಟು ಇದೆ ಈ ಪ್ರಪಂಚದಲ್ಲಿ, ಆ ರೀತಿಯಾದಂತಹ ಮೂಢರಿದ್ದಾರೆ. ಅವನು ಅವಜಾನಂತಿ ಮಾಮೂಢಂ, ಯಾರು ನನ್ನನ್ನ ಅರ್ಥ ಅಂದ್ರೆ ಅವನನ್ನ ನಾನು ಅಂದ್ರೆ ಅವನು ಭಗವಂತ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವನು ಈ ರೀತಿಯಾಗಿ ಅವತಾರ ತಾಳಿದಾಗ ಭೂಮಿ ಮೇಲೆ ಕೃಷ್ಣ ಬಂದಾಗಲೇ ಎಷ್ಟೋ ಜನರಿಗೆ ಆ ಕೃಷ್ಣ ಭಗವಂತ ಅನ್ನೋದು ಗೊತ್ತೇ ಇಲ್ಲ ಅಲ್ವಾ. ಅರ್ಜುನ್ ಇವರಿಗೆ ಕೌರವರಿಗೆ ಗೊತ್ತಿತ್ತ, ದುರ್ಯೋಧನಿಗೆ ಗೊತ್ತಿತ್ತ. ಅವನಿಗೆ ಇನ್ಫ್ಯಾಕ್ಟ್ ಎಲ್ಲೋ ಒಂದು ಕತೆ ಹೇಳತ್ತೆ, ನನಗೂ ಪಕ್ಕಾ ಗೊತ್ತಿಲ್ಲ. ಅವನಿಗೂ ಸಹಿತ ಅವನು ವಿಶ್ವರೂಪವನ್ನ ಅಂದ್ರೆ ಅವನ ಒಂದು ನಾರಾಯಣ ರೂಪವನ್ನ ತೋರಿಸಿದ್ನಂತೆ. ಆದ್ರೂ ಅವನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಭಗವಂತನನ್ನ ಯುದ್ಧಕ್ಕಿಂತ ಮೊದಲು. ಸೊ ಆತರ ಬಹಳ ಜನ ಇದ್ದಾರೆ. ಮಹಾಭಾರತದಲ್ಲಿ ನೀವು ನೋಡಬಹುದು ಕೃಷ್ಣನ ಕುರಿತಾಗಿ ನಿಂದನೆಯನ್ನ ಮಾಡುವಂತವ್ರು. ಕಂಸ ಅಲ್ವಾ, ಕಂಸ ಬಿಡಿ, ಅವನಿಗೆ ಭಯ ಇತ್ತು, ದೇವಕಿಯ ಮಗನಿಂದ ನಾನು ಸಾಯ್ತೇನೆ ಅನ್ನುವಂಥದ್ದು. ಆ ರೀತಿಯಾಗಿ ಜರಾಸಂಧ, ಹಲವಾರು ರಾಕ್ಷಸರು ಪ್ರವೃತ್ತಿಯವರು ಇರ್ತಾರೆ. ಅದರಿಂದ ಆ ಮೂಢರು ಭಗವಂತನನ್ನ ಅಪಹಾಸ್ಯ ಮಾಡ್ತಾರೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಭಗವಂತ ಅಂತ ಗೊತ್ತಾದಾಗ ಶ್ರದ್ಧೆಯಿಂದ ಬೇರೆ ಏನೂ ಆಗ್ತಾನೆ ಇರ್ಲಿಲ್ಲ. ಅದರಿಂದ ಈ ಮೂಢರಾದವರು ಯಾರು ಈ ಭ್ರಮೆಯಿಂದ ಐಹಿಕ ಪ್ರಪಂಚದ ಈ 3 ಗುಣಗಳಿಗೆ ಬದ್ಧರಾಗಿರ್ತಾರೋ, ಅದರಲ್ಲಿಯೂ ರಜೋಗುಣ ತಮೋಗುಣಗಳಲ್ಲಿ ಸ್ವಲ್ಪ ಭಗವಂತನ ಅಂದ್ರೆ ಆ ರೀತಿಯಾಗಿ ಅಂತಹ ಮೂಢರಾದವರು ಅವರಿಗೆ ಈ ದೈವಿ ಪ್ರಕೃತಿ, ಭಗವಂತನ ಈ ದೈವಿ ಪ್ರಕೃತಿ ಏನಿದೆ ಅದರ ಬಗ್ಗೆ ಅವರು ತಿಳ್ಕೊಳ್ಳೋದಿಲ್ಲ ಅನ್ನೋದನ್ನ ಹೇಳ್ತಾನೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ. ಓದಿ ಪಲ್ಲವಿ ಕೋಟಿಯನ್ ಮಾತಾಜಿ ಓದ್ತೀರಾ? ಇಲ್ಲ, ಚಂದ್ರ ಪ್ರಭುಜಿ, ಥಣಿರಾಜ್ ಪ್ರಭುಜಿ ಓದಿ. ಸಂದೀಪ್ ಪ್ರಭುಜಿ, ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹೇಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಹರೇ ಕೃಷ್ಣ. ಸೊ ಇದು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು. ಯಾರು ಭ್ರಮೆಯಲ್ಲಿ ಇರ್ತಾರೆ, ದಿಗ್ಭ್ರಮೆಯಾದವರು. ಬರೀ ಭ್ರಮೆ ಅಲ್ಲ, ದಿಗ್ಭ್ರಮೆ ಅಲ್ವಾ.
ನಾವೊಂದ್ಸಲ ತುಂಬಾ ದಿಗ್ಭ್ರಮೆಗೊಂಡೆ ಅಂತ ಹೇಳ್ತೀವಲ್ಲ, ನಮ್ಗೆ ಏನ್ ಮಾಡ್ಬೇಕು ಅನ್ನುವಂತ ಸ್ಥಿತಿಯಲ್ಲಿ ನಾವಿರೋದಿಲ್ಲ. ಆ ರೀತಿಯಲ್ಲಿ ಕೆಲವರು ಇರ್ತಾರೆ, ಅಷ್ಟು ಮಾಯೆಯ ಪ್ರಭಾವಕ್ಕೆ ಇರ್ತಾರೆ. ಯಾವುದು ಮಹಾಮಾಯೆ, ಅಂತಹ ಮಹಾಮಾಯೆ ಪ್ರಭಾವದಲ್ಲಿ ಇದ್ದಾಗ ಅವರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಅವರು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಅವರಿಗೆ ಖುಷಿ ಕೊಡತ್ತೆ. ಆಕರ್ಷಿಸುತ್ತೆ ಅಂದ್ರೆ ಏನು, ಅದು ಅದನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಅದರಲ್ಲಿ ಒಂಥರ ಎಂಜಾಯ್ ಮಾಡ್ತಾರೆ ಅವರು ಅನ್ನುವಂಥದ್ದು. ಅದರಿಂದ ಇಲ್ಲಿ ಅವರಿಗೆ ಮುಕ್ತಿಯ ಭರವಸೆಗಳು, ಅವರ ಯಾವುದೇ ಜ್ಞಾನಗಳು, ಅವರ ಫಲಾಪೇಕ್ಷಿತ ಕರ್ಮಗಳು, ಇದು ಯಾವುದು, ಅಥವಾ ಅವರು ಏನಾದರೂ ಒಂದು ಹಿಂದೆ ಹೊಂದಿರುವಂತಹ ಸಂಸ್ಕಾರ, ಅದು ಯಾವುದು ಅಲ್ಲಿ ಕೆಲಸ ಮಾಡುವುದಿಲ್ಲ, ಅದು ಯಾವುದು ಅವರ ಸಹಾಯಕ್ಕೆ ಬರುವುದಿಲ್ಲ, ಸೋತು ಹೋಗುತ್ತವೆ ಅವೆಲ್ಲ. ಅಂದ್ರೆ ಅವನು ನರಾಧಮನಾಗಬೇಕು ಅಥವಾ ಕೆಳಗಿನ ಕತ್ತಲು ಲೋಕಗಳಿಗೆ ಹೋಗ್ಬೇಕಾಗತ್ತೆ ಅವನ ಕರ್ಮಫಲಕ ಅನುಗುಣವಾಗಿ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪ್ರಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಭ್ರಾಂತಿಗೆ ಸಿಲುಕದ ಮಹಾತ್ಮರು ಅಂತಾರೆ. ನಿಮಗೆ ಯಾವ ಮಹಾತ್ಮರ ಬಗ್ಗೆ ಗೊತ್ತಿದೆ? ಇವತ್ತು ಆಗಸ್ಟ್ 15 ಬೇರೆ ಇದೆ. ನಾವು ಒಂದು ಮಹಾತ್ಮರ ಫೋಟೋವನ್ನ ಹಾಕಿ ಪೂಜೆ ಮಾಡ್ತೇವೆ. ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಅಂತ ಬಿರುದಿಸಿಕೊಂಡಿದ್ದಾರೆ ಅಲ್ವಾ? ಹಾ ಪ್ರಭುಜಿ. ಆದರೆ ಅವರ ಹತ್ರ ಈ ಮಹಾತ್ಮರ ಗುಣ ಇದೆಯಾ ಅಂತ ನಾವು ನೋಡ್ಬೇಕು ಅನ್ಸೊಂಡು. ವಿವೇಕಾನಂದರು. ಸೊ ಇಲ್ಲಿ ಮಹಾತ್ಮರು ಅಂದ್ರೆ ಯಾರಿಗೆ ಹೇಳ್ತಾನೆ ಭಗವಂತ ಅಂದ್ರೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ಅಂದ್ರೆ ಯಾವುದೇ ರೀತಿಯಾದಂತಹ ಐಹಿಕ ಆಸೆಗೆ ಇರದೆ ಈ ಮೂರೂ ಗುಣಗಳಿಗೆ ಹೊರತಾಗಿರುವಂತವರೇ ಮಹಾತ್ಮರು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಮಹಾತ್ಮರ ವ್ಯಾಖ್ಯಾನ ಅದು ನಮ್ಗೆ ಗೊತ್ತಿಲ್ಲ, ಅದು ಯಾವ ಇದರಲ್ಲಿ ಆ ಮಹಾತ್ಮ ಅನ್ನುವಂತಹದ್ದು ಆ ಒಂದು ಬಿರುದನ್ನ ಹಿಡ್ಕೊಂಡು ಜನ ಡಿಸಿಷನ್ ತಗೊಂಡ್ರು ಆ ಟೈಮಿಗೆ. ಆದ್ರೆ ಶಾಸ್ತ್ರದ ಪ್ರಕಾರ, ಭಗವದ್ಗೀತೆಯ ಪ್ರಕಾರ ಮಹಾತ್ಮ ಅನ್ನುವಂಥವನು ಯಾವುದೇ ರೀತಿಯಾದಂತಹ ಐಹಿಕ ಪ್ರಕೃತಿಯ ಬಂಧನಕ್ಕೆ ಒಳಗಾಗದೇ ಇರುವಂತವನು, ಅವನು ಭಗವಂತನಿಗೆ ಪೂರ್ತಿಯಾಗಿ ಶರಣಾಗತನಾದವನು, ಅವನು ಭಗವಂತನನ್ನ ಅರಿತುಕೊಂಡಿರುವಂತವನು ಪೂರ್ತಿಯಾಗಿ. ಸೊ ಯಾರು ಈ ಐಹಿಕ ಪ್ರಕೃತಿಗೆ ಬಂಧನದಿಂದ ಹೊರಗೆ ಬರ್ತಾರೋ ಅವರು ಪೂರ್ತಿಯಾಗಿ ಭಗವಂತನ ಸೇವೆಯಲ್ಲಿ ಇರ್ತಾರೆ. ಅದು ಯಾವುದೇ ಇದರ ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಯಾರು? ಮಹಾತ್ಮರಾದವರು. ಅವರು ಯಾವಾಗಲೂ ಭಗವಂತನ ಭಕ್ತಿ ಸೇವೆಯಲ್ಲಿಯೇ ಇರುವಂತವರು ಮಹಾತ್ಮರು. ಇಲ್ಲಿ ಇವರ ಹೆಸರು ಮಾಧವೇಂದ್ರ ಪುರಿ. ಈ ಮಾಧವೇಂದ್ರ ಪುರಿ ಯಾವಾಗಲೂ ಭಗವಂತನ ಕುರಿತಾಗಿ ಸ್ಮರಣೆ ಮಾಡ್ತಾ ಇದ್ರು. ಆ ರೀತಿಯಾಗಿ ಅವ್ರು ಮಾಡ್ತಾ ಇರುವಾಗ ಅಂದ್ರೆ ಈ ಪ್ರಸಾದ ಅದು ಸ್ವೀಕಾರ ಮಾಡಿದೇನೆ ಹಾಗೇನೆ ಕೂತ್ಕೊಂಡಿದ್ದು ಸ್ವತಃ ಭಗವಂತ ತಂದವರಿಗೆ ಪ್ರಸಾದ ಕೊಡ್ತಾ ಇದ್ದಂತೆ ಅನ್ನುವಂಥದ್ದನ್ನ ಕೆಲವು ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಇದೇ ಮಾಧವೇಂದ್ರ ಪುರಿ ಒಂದ್ಸಲ ಒಂದು ಗೋಪಿನಾಥ ಮಂದಿರ ಅನ್ನುವಂತಹದ್ದು ಒಡಿಸ್ಸಾನಲ್ಲಿ ಇದೆ. ಆ ಒಂದು ಗೋಪಿನಾಥ ಮಂದಿರಕ್ಕೆ ಅವರು ಬರ್ತಾರೆ ಅಂತ ಭಗವಂತ ಗೊತ್ತಾಗಿ ಅವತ್ತು ಮಾಡಿದ ಪ್ರಸಾದದ ಒಂದು ಇದನ್ನ ಗಡಿಗೆಯನ್ನ, ಅದರಲ್ಲಿರುವಂತ ಪಾಯಸ, ಅದನ್ನ ಅವನೇ ಭಗವಂತನೇ ಆ ವಿಗ್ರಹದ ಹಿಂದೆ ಅಂದ್ರೆ ಬಚ್ಚಿಡ್ತಾನೆ, ಅಡಗಿಸಿಡ್ತಾನೆ. ಆಮೇಲೆ ಇವರು ಬಂದಾಗ ಅವರಿಗೆ ಹೇಳ್ತಾನೆ, ಇಲ್ಲ ಅಲ್ಲಿ ಪ್ರಸಾದ ಇದೆ ತಗೋ ನೀನು ಅಂತ. ಆದ್ರಿಂದ ಅದಾದ್ಮೇಲೆ ಆ ದೇವಸ್ಥಾನಕ್ಕೆ ಹೆಸರು ಬಂದಿರೋದು ಕೀರ್ಚೋರ್ ಗೋಪಿನಾಥ್ ಮಂದಿರ ಅಂತ. ಸೊ ಮಹಾತ್ಮರಾವ್ ಯಾವಾಗಲೂ ಭಗವಂತನ ರಕ್ಷಣೆಯಲ್ಲಿ ಇರುತ್ತಾರೆ. ಮಹಾತ್ಮ ಅನ್ನುವಂತಹದ್ದು ಇದು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು. ಶಾಸ್ತ್ರದ ಪ್ರಕಾರ ಮಹಾತ್ಮ ಅನ್ನುವಂಥವನು ಯಾವುದೇ ಐಹಿಕ ಪ್ರಪಂಚದ ಆಸೆಗಳಿಗೆ ಸಿಲುಕದೆ ಮೂರೂ ಕರ್ಮ ಬಂಧನಗಳಿಂದ ಅಥವಾ ಈ ಮೂರೂ ಗುಣಗಳಿಂದ ಹೊರತಾದವನು, ಯಾವಾಗಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣನಾಗಿ ನಿರತನಾದವನು, ಅವನನ್ನ ಮಹಾತ್ಮ ಅಂತ ನಾವು ಕರೆಯುವಂಥದ್ದು.
ಆ ಮಹಾತ್ಮನ ಗುಣಲಕ್ಷಣಗಳನ್ನ ನಾವಿಲ್ಲಿ ತಿಳ್ಕೊಳ್ಳಿಕ್ ಹೋದ್ರೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಾ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸುಮಿತ್ರಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಲತಾ ಮಾತಾಜಿ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಧನ್ಯವಾದ ಗುರುಜಿ. ಭಗವಂತನನ್ನ ಯಾರು ಈ ಮಹಾತ್ಮರಾದವರು ಹೇಗಿರ್ತಾರೆ, ಅವರ ಗುಣಲಕ್ಷಣಗಳೇನು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡ್ತಾರೆ. ಏನ್ ಪ್ರಯತ್ನ ಮಾಡ್ತಾರೆ, ಯಾಕೆ ಪ್ರಯತ್ನ ಮಾಡ್ತಾರೆ? ಅವನ ಸೇವೆಯನ್ನ ಮಾಡ್ಲಿಕ್ಕೆ. ಅವರು ನನಗೆ ನಮಸ್ಕಾರ ಮಾಡುತ್ತಾರೆ, ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ ಅನ್ನೋದನ್ನ ಅವನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ಚಿಕ್ಕ ವಿಡಿಯೋ ಶ್ರೀಲಾ ಪ್ರಭುಪಾದ ಕೀರ್ತನೆಯನ್ನ ಮಾಡ್ತಾರೆ. ಅದರಿಂದ ಕೃಷ್ಣ ಪ್ರಜ್ಞೆ ಇಸ್ಕಾನಿನಲ್ಲಿ This is the story of the Hare Krishna people. ಹರೇ ಕೃಷ್ಣ ಅವರ ಏನು ಅಂದ್ರೆ, ಇಲ್ಲಿನ ಡಿವೋಟಿಗಳು ನಾವೆಲ್ಲ ಇಸ್ಕಾನ್ ನಲ್ಲಿ ಹೀಗೆ ಸೇರಿದಾಗ ಕೀರ್ತನೆ ಅಂತೂ ಇದ್ದೇ ಇರತ್ತೆ. ಒಂದು 2-3 ತಾಸು ನಾವು ನಮ್ಮನ್ನ ಮರಿತೀವಿ ಆ ಕೀರ್ತನೆಯಲ್ಲಿ. ಭಗವಂತನ ಕುರಿತಾಗಿ ಕೀರ್ತನೆಯನ್ನ ಇವತ್ತು ಕ್ಷಮೆ ಇರಲಿ, ನಾವು ಕೀರ್ತನೆ ಮಾಡ್ಲಿಲ್ಲ, ನಾಳೆ ಮಾಡೋಣ ಬೇಗ. ಸೊ ಕೀರ್ತನೆಯಲ್ಲಿ ನಾವು ಭಗವಂತನನ್ನ ಮರೆಯುವಂತಹದ್ದು, ಹರೇ ಕೃಷ್ಣ ಮಂತ್ರವನ್ನ ಜಪಿಸುವಂತಹದ್ದು, ದೃಢ ಸಂಕಲ್ಪ, ಪ್ರಯತ್ನ, ಇದೆಲ್ಲ ನ್ಯಾಚುರಲ್ ಆಗಿ ಆಗತ್ತೆ. ನಾವು ಯಾವಾಗ ಭಗವಂತನನ್ನ ಪುರುಷೋತ್ತಮ ಅಂತ ನಾವು ಅರ್ಥ ಮಾಡಿಕೊಂಡಾಗ, ಅವನೇ ದೇವೋತ್ತಮ ಪರಮ ಪುರುಷ ಅಂತ ನಾವು ಅರ್ಥ ಮಾಡಿಕೊಂಡಾಗ, ನಾವು ಅವನಿಗೆ ಶರಣಾಗತರಾದಾಗ ಆಗತ್ತೆ. ಅದರಿಂದ ನಾವು ಭಗವಂತನ ಕುರಿತಾಗಿ ಯಾವಾಗಲೂ ಕೀರ್ತನೆ ಮಾಡಬೇಕು. ಈಗ ನೋಡಿ, ನಾವೀಗ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತೇವೆ, ಭಗವಂತನ ಈ ಹರೇ ಕೃಷ್ಣ ಮಂತ್ರವನ್ನ ಕೀರ್ತನೆಯ ತರ ಹಾಡ್ತೇವೆ. ಈಗ ನಾವು ಏನೇನೋ ಮಾಡ್ತಾ ಇರ್ತೇವೆ, ನಮ್ಮ ಕರ್ತವ್ಯ ಅಂತ ಮಾಡ್ಕೊಳ್ತಾ ಹೋಗ್ತಾ ಇರ್ತೇವೆ ಅಲ್ವಾ? ಆ ಸಮಯದಲ್ಲಿ ನಾವು ಯಾವಾಗಲೂ ಸತತವಾಗಿ ಭಗವಂತನ ಕೀರ್ತನೆಯನ್ನ ಮಾಡ್ಬೋದಲ್ಲ. ಈಗ ನಾವು ಎಲ್ಲಿಗೋ ಹೋಗ್ಬೇಕು, ಡ್ರೈವ್ ಮಾಡ್ತೇವೆ, ಅದು ಇದು ಆಲೋಚನೆ ಮಾಡೋದಕ್ಕಿಂತ ನಾವು ಅವನ ಬಗ್ಗೆ ಹಾಡ್ಕೊಳ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಳ್ತಾ ಹೋಗ್ಬೋದಲ್ಲ. ಸೊ ಇದು ಸತತವಾಗಿ ಅವನ ಕೀರ್ತನೆಯನ್ನ ಮಾಡುವಂಥದ್ದು. ಎಲ್ಲೇ ಖಾಲಿ ನಾವು ಎಷ್ಟು ಇಲ್ಲ ಅಂದ್ರೆ ಏನಾಗತ್ತೆ, ಮನಸ್ಸು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಮನಸ್ಸು ಎಷ್ಟು ಚಂಚಲ ಅನ್ನುವಂಥದ್ದನ್ನ ನಾವು ಆಲ್ರೆಡಿ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಮನಸ್ಸಿಗೆ ನಾವು ಒಂದು ಡೈರೆಕ್ಷನ್ ಕೊಡ್ಲೇಬೇಕಾಗತ್ತೆ. ಅದರಿಂದ ಈ ಮಹಾತ್ಮರಾದಂಥವರು ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಪಿತಾಮಹಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಲತಾ ಮಾತಾಜಿ, ಹರೇ ಕೃಷ್ಣ. ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ, ನಾನೇ ಋಕ್, ನಾಮ ಮತ್ತು ಯಜುರ್ವೇದಗಳು. ನಾನೇ ಋಗ್ವೇದ, ಸಾಮವೇದ, ಯಜುರ್ವೇದ ಅಂತ ಹೇಳ್ತಾನೆ. ಸೊ ಇಲ್ಲಿ ನೀವು ಭಗವಂತ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವನು ಯಾರು ಅನ್ನುವಂಥದ್ದನ್ನ, ಇಂತಹ ಒಂದು ಜ್ಞಾನವನ್ನು ಅವನು ಕೊಡ್ತಾ ಇದ್ದಾನೆ ನಮಗಿಲ್ಲಿ. ಅವನೇ ವಿಶ್ವದ ತಂದೆ, ವಿಶ್ವದ ತಾಯಿ. ಯಾಕೆಂದ್ರೆ ಅಹಂ ಬೀಜ ಪ್ರಜಾಪಿತ, ಮುಂದೆ ನಿಮ್ಗೆ ಇನ್ನೂ ಅರ್ಥ ಆಗತ್ತೆ, ಇನ್ನು ಹೇಳಲಿಕ್ಕಿದೆ. ಸೊ ಆಧಾರ, ಯಾಕೆಂದ್ರೆ ಎಲ್ಲದಕ್ಕೂ ಆಧಾರ ಅವನೇ. ಅವ್ಯಕ್ತ ರೂಪದಲ್ಲಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿದ್ದಾನೆ. ಅವನು ವ್ಯಾಪಿಸಿಕೊಂಡಿಲ್ಲ ಅಂದ್ರೆ ನಾವು ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪಿತಾಮಹ ಅಂತ ಅವನು ಹೇಳ್ಕೊಳ್ತಾನೆ. ಯಾಕೆಂದ್ರೆ ಪ್ರಪಿತಾಮಹ ಅಂತ ಆಕ್ಚುಲಿ ಇನ್ನೊಂದು ಅರ್ಜುನ್ ಕೃಷ್ಣನನ್ನ ಕರೆಯೋದು. ಯಾಕೆಂದ್ರೆ ಅವನು ಬ್ರಹ್ಮನಿಗೆ ತಂದೆ, ಬ್ರಹ್ಮನಿಗೆ ಅವನು ತಂದೆ. ಬ್ರಹ್ಮನೇ ನಾವು ಅರ್ಜುನನಾಗಿ ನೋಡ್ತೇವೆ. ಸೊ ಬ್ರಹ್ಮನ ತಂದೆ ಅವನು ಅಲ್ವಾ? ಅವನು ಅಷ್ಟು ಹಳೆಯ ಅವನು. ಅವನಿಗಿಂತ ಹಿಂದೆ ಯಾರೂ ಇಲ್ಲ. ಎಲ್ಲಾ ಜ್ಞಾನವನ್ನ ನಾವು ಯಾಕೆ ಗಳಿಸ್ಬೇಕು? ಆ ಜ್ಞಾನದ ನಿಜವಾದ ಗುರಿ ಯಾವುದು? ಜ್ಞಾನದ ನಿಜವಾದ ಗುರಿ
ಭಗವಂತನೇ. ಇಲ್ಲಾಂದ್ರೆ ಆ ಜ್ಞಾನ ಪ್ರಯೋಜನ ಇಲ್ಲ. ಆ ಜ್ಞಾನ ಅಜ್ಞಾನನೇ. ಜ್ಞಾನದ ಗುರಿ ಎಲ್ಲಿ ಅದು ಆ ಜ್ಞಾನದ ಅನ್ವೇಷಣೆ ಏನಿದೆಯಲ್ಲ, ಅದು ಅನ್ವೇಷಣೆ ಭಗವಂತನಲ್ಲೇ ಕೊನೆಯಾಗುವಂತಹದ್ದು. ಆ ರೀತಿ ಆಗಿಲ್ಲ ಅಂದ್ರೆ ಅದು ಪರಿಪೂರ್ಣವಾದ ಜ್ಞಾನ ಅಲ್ಲ. ಪರಿಪೂರ್ಣವಾದ ಜ್ಞಾನ ಅಂದ್ರೆ ಭಗವಂತನೇ ಅರ್ಥ ಮಾಡಿಕೊಳ್ಳೋದು. ವೇದಶಾಸ್ತ್ರಗಳಿರ್ಬೋದು ಅಥವಾ ಮಾಡರ್ನ್ ಸೈನ್ಸ್ ಇರ್ಬೋದು. ನೀವು ಯಾವ್ದನ್ನೇ ತಗೊಳ್ಳಿ, ನೀವು ಎಲ್ಲಿ ತನಕ ಡಿಸ್ಕವರಿ ಮಾಡ್ಕೊಂಡು ಹೋಗ್ತಿರೋ ಹೋಗಿ, ಅದರ ಅಂತ್ಯ ಆಗುವಂತಹದ್ದು ಕೊನೆಯದಾಗಿ ಅದು ಭಗವಂತನಲ್ಲಿಯೇ, ಬೇರೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನು ಹೇಳ್ತಾನೆ, ಜ್ಞಾನದ ಗುರಿ ಪ್ರತಿಯೊಬ್ಬರನ್ನು ಪವಿತ್ರೀಕರಿಸುವವನು. ನಾವು ಯಾವಾಗ ಅವನಲ್ಲಿ ಭಕ್ತಿಯನ್ನ ಮಾಡ್ತೇವೋ, ಶರಣಾಗತರಾಗ್ತೇವೋ, ನಮ್ಮ ಪಾಪಗಳನ್ನೆಲ್ಲ ತೊಳೆದು ಹಾಕುವವನು ಅವನೇ ಅಲ್ವಾ. ಆ ಪಾಪಗಳೆಲ್ಲ ಹೋದ್ಮೇಲೆ ನಾವು ಪರಿಶುದ್ಧರಾಗ್ತೇವೆ. ಓಂಕಾರ ಅವನು. ಪ್ರತಿಯೊಂದು ವೇದ ಮಂತ್ರಗಳ ಮೊದಲು ನಾವು ಓಂ ಅಂತ ಹೇಳ್ತೀವಿ. ಅದರಿಂದ ಆ ಒಂದು ಓಂಕಾರ ಭಗವಂತನನ್ನ ಸೂಚಿಸುತ್ತೆ. ಮತ್ತೆ ಎಲ್ಲಾ ವೇದಗಳು ನಾನೇ ಅನ್ನೋದನ್ನು ಹೇಳ್ತಾನೆ. ಈ ವೇದಗಳನ್ನ ಓದುವುದರಿಂದಲೂ ಸಹಿತ ನಾವು ಭಗವಂತನನ್ನ, ಆದ್ರೆ ಆ ವೇದಗಳನ್ನ ನಾವು ಓದ್ಬಹುದು. ಈಗ ಹಲವಾರು ಜನ ಈ ಕ್ಲಾಸ್ ಅಟೆಂಡ್ ಮಾಡೋಕ್ಕಿಂತ ಮೊದಲು ಭಗವದ್ಗೀತೆಯನ್ನ ಎಷ್ಟೋ ಜನ ಹೇಳಿದ್ದಾರೆ ನನ್ನ ಕ್ಲಾಸಲ್ಲಿ. ನಾನು ಭಗವದ್ಗೀತೆಯನ್ನ ಓದ್ತಾ ಇದ್ದಾದ್ರೆ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಭಗವದ್ಗೀತೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ನಾವು ಫಸ್ಟ್ ಭಗವಂತನಿಗೆ ಶರಣಾಗತರಾಗಬೇಕು. ಅದು ಖಂಡಿತವಾಗಿ ಆ ಭಗವದ್ಗೀತೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಅಲ್ಲಿ ತನಕ ಅರ್ಥ ಆಗಲ್ಲ. ಉದಾಹರಣೆಗೆ ಚೈತನ್ಯ ಮಹಾಪ್ರಭುಗಳು ಒಂದ್ಸಲ ಸೌತ್ ಇಂಡಿಯಾಕ್ಕೆ ಬಂದಿದ್ರಂತೆ. ಸೌತ್ ಇಂಡಿಯಾನಲ್ಲಿ ಇದು ತಮಿಳುನಾಡಲ್ಲಿ ಒಂದು ದೇವಸ್ಥಾನದಲ್ಲಿ ಹೀಗೆ ಏನೋ ಒಂದು ಪ್ರವಚನವನ್ನ ಮಾಡುವಾಗ ಅವ್ರು ಬಂದು, ಅಲ್ಲೊಬ್ಬ ಇದ್ದಾನೆ, ಅವನಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರುವುದಿಲ್ಲ. ಅವನು ಈ ಭಗವದ್ಗೀತೆಯ ಪುಸ್ತಕವನ್ನ ಹಿಡ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ಆನಂದ ಬಾಷ್ಪ ಅವನಿಗೆ ಬರ್ತಾ ಇದೆ. ಮೈ ಮರೆತಿದ್ದಾನೆ ತನ್ನನ್ನ ತಾನು. ಯಾಕೆ ಹೀಗಪ್ಪ, ಏನು ಓದ್ಲಿಕ್ಕೆ ಬರ್ದೇನೆ ಏನ್ ಆಗ್ತಾ ಇದೆ, ಏನ್ ನೋಡ್ತಾ ಇದೀಯ ನೀನು ಅಂತ ಹೀಗೆ ಕೇಳಿದಕ್ಕೆ ಅವನು ಹೇಳ್ತಾನಂತೆ, ಕೃಷ್ಣನ ಎಷ್ಟು ಕರುಣಾಮಯಿ. ಈ ಚಿತ್ರದಲ್ಲಿ ಅವನು ಅರ್ಜುನನ ಸಾರಥಿ ಆಗಿರೋದನ್ನ ನೋಡಿ ನಾನು ಅನಿಸ್ತಾ ಇದೆ, ಭಗವಂತ ಎಷ್ಟು ಕರುಣಾಮಯಿ. ಹೀಗೆ ಇಷ್ಟು ಅಂದ್ರೆ ಸಿಂಪಲ್ ಅನ್ನುವಂಥದ್ದು. ಒಂದು ರೀತಿಯಾಗಿ ಅವನ ಮೇಲೆ ಭಕ್ತಿಯನ್ನ ಆ ಚಿತ್ರ ನೋಡಿ ಅವನಿಗೆ ಅರ್ಥ ಆಗ್ತಾ ಇತ್ತು. ಅಲ್ಲಿ ಹೇಳಿದ್ ಕೇಳಿಸ್. ಸೊ ಅಂದ್ರೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಮೊದಲ ಹೆಜ್ಜೆಯೇ ನಾವು ಅವನಿಗೆ ಶರಣಾಗತರಾಗಬೇಕು. ಅವನಿಗೆ ಶರಣಾಗತರಾದಾಗ ಆಮೇಲೆ ನಾಮನಿಷ್ಠದಾಸ ಪ್ರಭುಜಿಯವರು ಯಾವಾಗ್ಲೂ ಹೇಳ್ತಾರೆ, ನಾವು ಅವನ ನಾಮಕ್ಕೆ ಶರಣಾಗರಾಗಬೇಕು. ನಾಮಕ್ಕೆ ಶರಣಾಗತ ಆಗುವುದಂದ್ರೆ ಏನು? ಹರಿನಾಮ ಸ್ಮರಣೆಯನ್ನ ಮಾಡುವಂತಹದ್ದು. ಅದರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದನ್ನ ಹೇಳುವುದರಿಂದ ಅಲ್ಲಿ ನಾವು ಸಹಿತ ಭಗವಂತನನ್ನೇ ಇದು ಮಾಡುವಂತಹದ್ದು, ಅಂದ್ರೆ ಭಕ್ತಿ ಅನ್ನುವಂಥದ್ದು. ಗತಿರ್ಭರ್ತಾ ಪ್ರಭುಸ್ಸಾಕ್ಷಿ ನಿವಾಸಂ ಶರಣಂ ಸರತ್ ಪ್ರಭವಃ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹಾ ಓದಿ ಮಾತಾಜಿ ಓದಿ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲದಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಹರೇ ಕೃಷ್ಣ ಪ್ರಭುಜಿ. ಹೇಳಿ, ಯಾವುದು ಅಲ್ಲ ಭಗವಂತ ಹೇಳಿ. ಇದನ್ನ ಓದಿದ ಮೇಲೆ ನಾನೇ ಗುರಿ, ನಾನೇ ಪೋಷಿಸುವವನು, ಎಲ್ಲದಕ್ಕೂ ಅವನ ನಿಜವಾದ ಗುರಿಯೇ ಅವನು. ಅಲ್ಲಿಂದ ಬೇರೆ ಗುರಿ ನಮಗಿಲ್ಲ. ಅವನೇ ನಿಜವಾದ ಗುರಿ ಆಗ್ಬೇಕು. ಅವನೇ ಎಲ್ಲವನ್ನ ಪೋಷಿಸುವವನು, ಅವನೇ ಯಜಮಾನ ಅಲ್ವಾ. ಎಲ್ಲದಕ್ಕೂ ಅವನೇ ತಂದೆ, ಯಜಮಾನ, ಎಲ್ಲವನ್ನ ನೋಡ್ಕೊಳ್ಳುವವನು ಅವನೇ. ಅಷ್ಟೇ ಅಲ್ಲ, ಅವನು ಸಾಕ್ಷಿ, ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಅವನು ಪ್ರತಿಯೊಂದು ಜೀವಿಗೂ ಅವನು ಸಾಕ್ಷಿಯಾಗಿರ್ತಾನೆ. ಅವನ ಕರ್ಮ ಫಲಗಳಿಗೆ ಅವನು ಸಾಕ್ಷಿಯಾಗಿರ್ತಾನೆ. ನೀನ್ ಮಾಡಿದ್ದು ಅಂತ. ಮತ್ತೆ ಯಾರ ಹತ್ರ ಏನು ಹೇಳಂಗಿಲ್ಲ. ನಾನ್ ಮಾಡ್ಲಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅವನ ವ್ಯವಸ್ಥೆಯಲ್ಲಿ. ನಾವು ಪಾಪಗಳನ್ನ ಮಾಡಿದ್ರೆ ನಾವು ಪಾಪಗಳನ್ನ ಮಾಡಿದ್ದೇವೆ, ಅದರಲ್ಲಿ ಏನೂ ಇಲ್ಲ. ಅದಕ್ಕೆಲ್ಲ ಏನು ಜಸ್ಟಿಫಿಕೇಶನ್ ಇಲ್ಲ. ನೀನ್ ಮಾಡಿದ್ಯಾ ಇಲ್ವಾ, ಅದಕ್ಕೇನಾದ್ರೂ ಈ ಕೋರ್ಟಲ್ಲಿ ಕೇಳ್ತಾರೆ ಸಾಕ್ಷಿ ಇದೆಯಾ ಇಲ್ವೋ. ಅವನೇ ಸಾಕ್ಷಿ, ಬೇರೆ ಸಾಕ್ಷಿ ಇಲ್ಲ. ನಾನೇ ನಿವಾಸ, ಯಾಕೆಂದ್ರೆ ಫೈನಲಿ ನಮ್ಮ ಆಶ್ರಯ ನಿವಾಸ ಸ್ಥಾನ ಅವನಲ್ಲಿಗೆ ನಾವು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು. ಆದ್ರಿಂದ ಎಲ್ಲರೂ ನಾವು
ಬಯಸೋದೇನು? ನಾನು ವೈಕುಂಠಕ್ಕೆ ಹೋಗ್ಬೇಕು ಸತ್ ಮೇಲೆ. ಆದ್ರೆ ಆ ವೈಕುಂಠವನ್ನು ನಾವು ಈಗ ಅನುಭವಿಸಬಹುದು ಭಕ್ತಿಯನ್ನ ಮಾಡುವುದರಿಂದ. ಖಂಡಿತವಾಗಿ ಸತ್ ಮೇಲೆ ಹೋಗೇ ಹೋಗ್ತೀವಿ, ಅವಾಗ ಯಾವುದೇ ಸಂಶಯವಿಲ್ಲ ಅದರಲ್ಲಿ. ನಾನೇ ಪ್ರಳಯ, ಯಾಕೆಂದ್ರೆ ಸರ್ವವನ್ನು ನಾಶ ಮಾಡುವನು ಅವನೇ, ಎಲ್ಲವೂ ಅವನೇ, ಎಲ್ಲವೂ ಅವನಲ್ಲಿಯೇ ಹೋಗ್ಬೇಕಾದದ್ದು, ಎಲ್ಲಕ್ಕೂ ಆಧಾರವಾಗಿರುವವನು ಅವನೇ. ಆದ್ರೂ ಸಹಿತ ಕೃಷ್ಣ ಹೇಗಿರ್ತಾನೆ? ಕಾಮಾಗಿರ್ತಾನೆ. ಕೃಷ್ಣನನ್ನ ಯಾವತ್ತಾದ್ರೂ ಒಂದು ರೀತಿಯಾದಂತಹ ಇದರಲ್ಲಿ ನೋಡಿದಿರಾ? ಉಗ್ರನಾಗಿಯೋ ಅಥವಾ ಅಶಾಂತನಾಗಿ ಯಾವ್ದಾದ್ರು ಒಂದು ಸಿಟ್ಟಿನ ಕೋಪನೋ ಕೃಷ್ಣನ ನಾವು ಯಾವತ್ತಾದ್ರೂ ಆತರ ನೋಡ್ತೀವ? ಇಲ್ಲ ಪ್ರಭುಜಿ, ಯಾವಾಗ್ಲೂ ಹಸನ್ಮುಖಿಯಾಗಿರ್ತಾರೆ. ಹಸನ್ಮುಖಿಯಾಗಿ ಸುಂದರ ಏಕ್ದಮ್ ಅಲ್ವಾ? ಸೊ ಆ ರೀತಿಯಾಗಿ ಅವನನ್ನ ಒಂದ್ಸಲ ನೋಡಿದ್ರೆ ನಮ್ಮ ಪೂರ್ತಿಯಾದ ನಮ್ಮ ಸ್ಟ್ರೆಸ್ಗಳು ಎಲ್ಲ ಮಾಯವಾಗ್ಬಿಡತ್ತೆ. ಅಂತ ಒಂದು ಆ ಚಿತ್ರ ನೋಡಿ, ಅದನ್ನ ನೋಡಿಯೇ ನಮ್ಗೆ ಆಗನಿಸಿದವಾಗ ಭಗವಂತನನ್ನ ಭಕ್ತಿಯನ್ನ ಮಾಡಿ ಭಗವಂತನನ್ನ ನಾವು ಅರಿತುಕೊಂಡ್ರೆ ಪೂರ್ತಿಯಾಗಿ ಅವನ ಸಾಕ್ಷಾತ್ಕಾರ ಆದ್ರೆ ನಾವು ಹೇಗಿರ್ಬೇಡ. ಅದರಿಂದ ನಾನೇ ಎಲ್ಲಕ್ಕೂ ಆಧಾರ, ನಾನು ವಿಶ್ರಾಂತಿ ತಾಣ ಅಂದ್ರೆ ಕೊನೆಯದಾಗಿ ನಾವು ಅಲ್ಲಿ ಹೋಗೋದು. ಶಾಶ್ವತವಾದ ಬೀಜ ಅವನೇ, ಶಾಶ್ವತವಾದ ಬೀಜ. ಯಾಕೆ ಅಂದ್ರೆ ಈ ಎಲ್ಲ ಬೀಜಕ್ಕೂ ಉಳಿದ ಎಲ್ಲಾ ಜೀವಿಗಳಿಗೂ ಯಾರಿಗೆ ಇದ್ರೂ ಬೀಜ ಕೊಡುವ ತಂದೆ ಅವನೇ. ಈಗ ನಾವು ಹೇಳಿದೆ, ನಾವು ಅಂದ್ರೆ ಬಯಾಲಜಿಕಲಿ ನಾವು ಏನೇನೋ ನಡೆಯುತ್ತೆ ಇಲ್ಲಿ, ಅದು ಅವನ ಸೃಷ್ಟಿಯ ಒಂದು ವ್ಯವಸ್ಥೆ. ಒಬ್ರಿಗೊಬ್ರು ಪರಿಚಯ ನೋಡಿ, ಪ್ರತಿಯೊಂದು ಮನುಷ್ಯನಿಗೂ ಅವರವ್ರದೇ ಆದ ಐಡೆಂಟಿಟಿಯನ್ನು ಕೊಟ್ಟಿದ್ದಾನೆ, ರೂಪ ಕೊಟ್ಟಿದ್ದಾನೆ ಅವನು. ಒಬ್ರ ಇನ್ನೊಬ್ರ ತರ ಇಲ್ಲ, ನಾವು ಗುರ್ತ ಪರಿಚಯ ಅಂದ್ರೆ ಒಬ್ರನ್ನ ನಾವು ಐಡೆಂಟಿಫೈ ಮಾಡೋದೇ ಕಷ್ಟ ಆಗ್ಬಿಡ್ತಿತ್ತು ಇಲ್ಲ ಅಂದ್ರೆ. ಅಂತಹ ಒಂದು ವ್ಯವಸ್ಥೆಯನ್ನು ಅವನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆಮೇಲೆ ಈ ಬೀಜ ಜೀವಾತ್ಮವನ್ನ ತಂದಿಡ್ತಾನೆ ಅದರಲ್ಲಿ. ಅದು ಅವನೇ ಮಾಡೋದು, ಬೇರೆ ಯಾರು ಮಾಡೋರಲ್ಲ. ಆದ್ರಿಂದ ಅವನು ನಾನೇ ಶಾಶ್ವತವಾದ ಬೀಜ, ಅಲ್ಲಿಂದಾನೆ. ಅದರಿಂದ ಈಗ ನಾವು ಬೀಜ ಅಂತ ಯಾವ್ದಕ್ಕೆ ಹೇಳ್ತೇವೆ? ಮರಕ್ಕೆ ಒಂದು ಮರ ಬೆಳೆಬೇಕು ಅಥವಾ ಒಂದು ಗಿಡ ಆಗ್ತದಲ್ಲ ಮೊದ್ಲು, ಆದ್ರೆ ಅದಕ್ಕೊಂದು ಬೀಜ ಹಾಕ್ಬೇಕಲ್ವ ನಾವು. ಬೀಜ ಹಾಕಿದ್ಮೇಲೆ ಅದು ಗಿಡ ಆಗತ್ತೆ, ಮೊಳಕೆ ಹೊಡೆದು ಗಿಡ ಆಗಿ, ಆಮೇಲೆ ಅದೇ ರೀತಿಯಾಗಿ ಆ ಮೂಲ ಬೀಜ ಅವನೇ ಪ್ರತಿಯೊಂದಕ್ಕೂ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮೃತ ಸಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ ಓದಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಅರ್ಜುನನೇ, ಹಾ, ನಾನೇ ಶಾಪವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಶಾಖವನ್ನ ಕೊಡುವವನು ಅವನೇ. ಯಾಕೆಂದ್ರೆ ಈ ಶಾಖ ಬರೋದು ನಮಗೆ ಸೂರ್ಯನಿಂದ ಅಂತ ನಾವು ತಿಳ್ಕೊಳ್ತೇವೆ, ಅಥವಾ ಅಗ್ನಿಯಿಂದ ಬರುತ್ತೆ ಅಂತ. ಈ ಸೂರ್ಯ ಅಗ್ನಿಗೆ ಮೂಲ ಕೃಷ್ಣನೇ, ಅವರಿಗೆ ಮೂಲ ಯಾರು? ಕೃಷ್ಣನೇ. ಅಲ್ಲಿಂದಾನೇ ನಮಗೆ ಶಾಖ ಬರುವಂತಹದ್ದು. ಅದರಿಂದ ಅವನು ಶಾಖವನ್ನ ಅವನೇ ಕೊಡ್ತಾನೆ ನಮಗೆ ಬೇಕಾದಂತ. ಈ ನಮ್ಗೆ ಬೇಕಲ್ವ ಈ ಶಾಖ, ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ನಾನೇ ಮಳೆನೂ ಬೇಕು ನಮಗೆ, ಬದುಕಲಿಕ್ಕೆ ಸಾಧ್ಯವಿಲ್ಲ. ಮಳೆಯನ್ನ ತಡೆ ಹಿಡಿಯುತ್ತೇನೆ. ಅದು ಈ ಇದರಲ್ಲಿ ಒಂದು ಈ ನಂದ ಮಹಾರಾಜರೆಲ್ಲ ಇಂದ್ರನನ್ನ ಪೂಜಿಸ್ತಾ ಇದ್ರಂತೆ. ಒಂದು ಮಳೆ ಆಗ ಕೃಷ್ಣ ಹೇಳ್ತಾನೆ, ಚಿಕ್ಕ ಕೃಷ್ಣ ಹೇಳ್ತಾನೆ, ಯಾಕೆ ಹೋಗಿ ಗೋವರ್ಧನ ಗಿರಿಯನ್ನ ಪೂಜೆ ಮಾಡಿ. ಆ ಗೋವರ್ಧನ ಗಿರಿಯೇ ನಿಜವಾಗಿ ನಿಮ್ಗೆ ಮಳೆಯನ್ನ ಬೀಳಿಸ್ತಾ ಇರುವಂತಹದ್ದು, ಮೋಡಗಳನ್ನ ತಡೆದು. ಆಮೇಲೆ ಅವರು ಹೋಗಿ ಮಾಡ್ತಾರೆ, ಇಂದ್ರನಿಗೆ ಕೋಪ ಬರುತ್ತೆ, ನನಗೆ ಪೂಜೆ ಮಾಡ್ತಾ ಇಲ್ಲ ಇವರು ಅಂತ. ಸಿಕ್ಕಾಪಟ್ಟೆ ಮಳೆ ಸುರಿಸ್ತಾನಂತ ಅವನ. ಆವಾಗ ಈ ಗೋವರ್ಧನ ಗಿರಿಯನ್ನ 7 ರಾತ್ರಿ 7 ಹಗಲು ತನ್ನ ಕಿರಿಬೆರಳಲ್ಲಿ ಎತ್ತಿ ಹಿಡಿದು ಎಲ್ರಿಗೂ ಆಶ್ರಯ ಆಗ್ತಾನೆ. ಅದನ್ನ ನೋಡಿ ಇಂದ್ರನಿಗೆ ಅರಿವಾಗತ್ತೆ. ಓ, ಅವನು ಅಂದ್ರೆ ಕೆಲವ್ರು ನೋಡಿ ಇವರೆಲ್ಲ ಭ್ರಮಿತರಾಗ್ತಾರೆ. ಇವರೆಲ್ಲ ಯಾರು ಶಾಶ್ವತ ಅಲ್ಲ. ಇಂದ್ರ ಇವರೆಲ್ಲ ಶಾಶ್ವತರಲ್ಲ ಆಕ್ಚುಲಿ. ಸೊ ಅಂಥವರಿಗೂ ಸಹಿತ ಭ್ರಮಿತನಾಗಿರ್ತಾನೆ ಅವನು ಸಹಿತ. ಆದ್ರೆ ಭಗವಂತ ಹೇಳ್ತಾನೆ ಇಂದ್ರ ತಾನೇ ಅಂತ. ಅಂದ್ರೆ ಅವನ ಅಂಶಗಳು ಅವೆಲ್ಲ ವಿಸ್ತರಣೆಗಳ ತರ ಒಂದೊಂದು ಕರ್ತವ್ಯಕ್ಕೋಸ್ಕರ ಆ ರೀತಿ ಆಗುವಂತದ್ದು. ಅದರಿಂದ ಎಲ್ಲಾ ಜಡವಸ್ತು ಮತ್ತೆ ಚೇತನ ಎರಡೂ ನನ್ನಲ್ಲಿಯೇ ಇವೆ ಅನ್ನೋದನ್ನ ಹೇಳ್ತಾನೆ.
ತ್ರೈವಿದ್ಯಾ ಮಾಂ ಸೋಮಪಾ ಪೂತ ಪಾಪ ಯಜ್ಞೈರಿಶ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಮಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ. ಓದಿ ಪಲ್ಲವಿ ಮಾತಾಜಿ. ಒಂದ್ ಸೆಕೆಂಡ್ ಪ್ರಭು ಮಾತಾಜಿ ಓದಿ. ಅರ್ಥ ಬರ್ತಾ ಇಲ್ಲ, ಒಂದ್ ಸೆಕೆಂಡ್. ಬಂದಿದೆ ನೋಡಿ ಈಗ. ವೇದಗಳನ್ನು ಸೋಮರಸವನ್ನು ಪಾನ ಮಾಡಿ ಸ್ವರ್ಗ ಲೋಕಗಳನ್ನು ಪಾಪ ಬಿಡುಗಡೆಯಾಗಿ ಪರಿಶುದ್ಧವಾಗಿ ಅವರು ಪುಣ್ಯ ಸ್ವರ್ಗ ಲೋಕದಲ್ಲಿ ಅಲ್ಲಿ ಸ್ವರ್ಗ ಲೋಕಗಳನ್ನು ಸವಿಯುತ್ತಾರೆ, ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಸೊ ಈಗ ಕೆಲವರು ಶಾಸ್ತ್ರಗಳನ್ನ ಓದ್ತಾರೆ, ವೇದಗಳನ್ನ ಓದ್ತಾರೆ, ಅಥವಾ ಸೋಮರಸ ಅಂತ ನಾವೇನ್ ಹೇಳ್ತೇವೆ. ಸೋಮರಸ ಅಂದ್ರೆ ಏನ್ ಹೇಳಿ? ಅಮೃತ. ಅಮೃತವನ್ನ ಕುಡಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗಲೋಕಕ್ಕೆ ಅರಸ್ತಾರೆ ಅವರು. ಅಥವಾ ಪರೋಕ್ಷವಾಗಿ ಅವ್ರು ಏನ್ ಮಾಡ್ತಾರೆ, ಈ ರೀತಿಯಾಗಿ ಮಾಡುವವರು ಸಹಿತ ಪರೋಕ್ಷವಾಗಿ ನನ್ನನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾನೆ ಅವನು. ಅಂದ್ರೆ ಅದು ಭಗವಂತನ ಕುರಿತಾಗಿ ಆಗತ್ತೆ. ಆದ್ರೆ ಪಾಪ ಪ್ರತಿಕ್ರಿಯೆಗಳಿಂದ ಕೆಲವರು ಈ ರೀತಿಯಾಗಿ ಬಿಡುಗಡೆಯನ್ನ ಹೊಂದಿದ ಮೇಲೆ ಶುದ್ಧ ಸತ್ವಗುಣದಲ್ಲಿ ನಾವು ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯನ್ನ ಹೊಂದಬಹುದು. ಆ ರೀತಿಯಾಗಿ ಮಾಡಿದಾಗ ಅವರು ಶರೀರವನ್ನ ತ್ಯಜಿಸಿದಾಗ ಸತ್ವಗುಣದಲ್ಲಿ ಅವ್ರೇನ್ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಅವರು ಸ್ವರ್ಗಕ್ಕೆ ಹೋದಾಗ ಅಲ್ಲೇನ್ ಮಾಡ್ತಾರೆ, ಸುಖವಾಗಿ ಸ್ವರ್ಗ ಸುಖವನ್ನ ಅನುಭವಿಸ್ತಾರೆ. ಸ್ವರ್ಗ ಸುಖ ಅಂದ್ರೆ ಅಲ್ಲಿ ಏನು ದುಃಖ ಅನ್ನುವಂಥದ್ದಿಲ್ಲ, ಕಷ್ಟ ಅನ್ನುವಂಥದ್ದಿಲ್ಲ. ಎಲ್ಲ 5 ಸ್ಟಾರ್ ಹೋಟೆಲ್ ಫೆಸಿಲಿಟಿ ತರ ನಿಮ್ಗೆ ಫುಲ್ಲಿ ಪೇಡ್ ಒಂದು ಹಾಲಿಡೇ ಕೊಟ್ಬಿಟ್ರೆ, ಒಂದು ಯಾವ್ದಾದ್ರು ಒಂದು ಪಂಚತಾರ ಅಥವಾ ಸಪ್ತತಾರ ಆತರ ಹೋಟೆಲ್ಗಳಲ್ಲಿ ಹೋಗ್ಬಿಟ್ರೆ ನೀವೇನ್ 1 ಪೈಸೆ ಕೊಡೋದು ಬೇಡ ಅಲ್ಲಿ ಅಂತ ನೀವು ಅಂದ್ರೆ ಹೋದ್ರೆ ನೀವು ಹೇಗೆ ಇರ್ತೀರೋ ಅಷ್ಟೇ ಖುಷಿಯಾಗಿ ನಾವಲ್ಲಿ ಸ್ವರ್ಗದಲ್ಲಿ ಇರಬಹುದು. ಆದ್ರೆ ಈಗ ನೀವು ಯಾವುದೋ ಒಂದು ಪಂಚತಾರ ಅಥವಾ ಸಪ್ತತಾರ ಹೋಟೆಲ್ಗೆ ನೀವು ಹೋಗ್ತೀರಾ ಅಂದ್ರೆ, 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ದುಡ್ಡು ಕೊಡ್ಬೇಕಲ್ವಾ. ನೀವು ದುಡ್ಡು ಕೊಟ್ಟು ಹೋಗ್ತೀರಾ, ದುಡ್ಡು ಕೊಟ್ಟು ಹೋದ್ಮೇಲೆ ಅಲ್ಲಿ ಏನಾಗತ್ತೆ, ನಿಮ್ ದುಡ್ಡು ಎಷ್ಟು ದಿವಸ ಕೊಟ್ಟಿದ್ದೀರಾ ಅಷ್ಟು ದಿವಸದಲ್ಲಿ ಮಾತ್ರ ನೀವು ಅಲ್ಲಿ ಎಂಜಾಯ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಏನಾಗತ್ತೆ, ನೀವು ಸ್ವರ್ಗಕ್ಕೆ ಹೋದ್ರೆ ಏನಾಗತ್ತೆ, ಸ್ವರ್ಗದಲ್ಲಿ ಶಾಶ್ವತವಾಗಿರ್ತೀರಾ? ಇಲ್ಲ. ತೇತಂ ಭಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈಧರ್ಮಮನು ಪ್ರಪನ್ನ ಗತಾಗತಂ ಕಾಮ ಕಾಮಾ ಲಭಂತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗ್ಯ ಮಾತಾಜಿ. ಬರ್ತಾ ಇಲ್ಲ, ಇದು ಡಿಸ್ಪ್ಲೇ ಬರ್ತಾ ಇಲ್ಲ. ಹಾ ಬರುತ್ತೆ. ಹಾ ಬಂತು ನೋಡಿ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ ಮೂರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಇಷ್ಟೇ ಆಗೋದು. ಈಗ ನಾವು ಮೊದಲೆಲ್ಲ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಎಲ್ಲರದ್ದು ಆಸೆ, ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಎಲ್ರಿಗೂ ಅಮೆರಿಕಕ್ಕೆ ಹೋಗ್ಬೇಕು, ವೀಸಾ ತಗೊಳ್ಬೇಕಲ್ಲ. ಫಸ್ಟ್ ವೀಸಾ ತಗೊಂಡು ನಾವು ಅಮೆರಿಕಕ್ಕೆ ಹೋಗ್ಬೇಕು. ಆದ್ರೆ ಅಲ್ಲಿ ಹೋಗುವಾಗ ಬರೀ ಕೈಯಲ್ಲಿ ಹೋಗ್ಲಿಕ್ಕೆ ಆಗತ್ತಾ? ಹೋಗ್ತೀರಾ ಬರೀ ಕೈಯಲ್ಲಿ ಅಮೆರಿಕಕ್ಕೆ? ಬರೀ ಒಂದು ವೀಸಾ ಒಂದು ಇದ್ಬಿಟ್ರೆ ಹೋಗಕ್ ಆಗತ್ತಾ ನಿಮಗೆ? ಹರೇ ಕೃಷ್ಣ. ಯಾರು ಏನು ಹೇಳ್ತಾ ಇಲ್ಲ. ಇಲ್ಲ. ಮತ್ತೆ ಏನ್ ಬೇಕು? ಡಾಲರ್ ಬೇಕು. ಡಾಲರ್ ಅಲ್ವಾ? US ಡಾಲರ್ ಬೇಕು ಅಲ್ಲಿ ಹೋಗ್ಲಿಕ್ಕೆ. ಡಾಲರ್ ಹಿಡ್ಕೊಂಡು ಹೋಗ್ಬೇಕು. ನೀವು ಡಾಲರ್ ಹಿಡ್ಕೊಂಡು ಹೋಗಿ ಅಲ್ಲಿ ನೀವು ಖರ್ಚು ಮಾಡ್ತೀರಾ ಅಲ್ವಾ? ಖರ್ಚು ಮಾಡಿದ್ಮೇಲೆ ದುಡ್ಡು ಡಾಲರ್ ಖರ್ಚಾದ್ಮೇಲೆ ಏನ್ ಮಾಡ್ತೀರಾ? ಆಮೇಲೆ ವಾಪಸ್ ಬರ್ಬೇಕು. ವಾಪಸ್ ಇಂಡಿಯಾಗ್ ಬರ್ಲೇಬೇಕಾ? ಎಲ್ಲೂ ಅಲ್ಲಿ ಇರ್ಲಿಕ್ಕೆ ಆಗಲ್ಲ. ಅದೇ ರೀತಿ ಸ್ವರ್ಗ. ನಮ್ಮ ಪುಣ್ಯ
ಪಾಪ ಹೋಗಿ ಬರೀ ಪುಣ್ಯ ನಮ್ಮಲ್ಲಿದ್ದಾಗ ನಾವು ಸತ್ರೆ ಸ್ವರ್ಗ ಲೋಕದಲ್ಲಿ ಹುಟ್ಟುತ್ತೀವಿ. ಅಂದ್ರೆ ಇಂದ್ರಿಯ ತೃಪ್ತಿಯ ಆಸೆಯಲ್ಲಿ ಬದುಕಿದಾಗ, ಅಥವಾ ಅಂದ್ರೆ ಸತ್ವಗುಣದಲ್ಲಿದ್ದು ಬರೀ ಪುಣ್ಯ ಮಾತ್ರ ಇದ್ರೆ ಸಂಚಯ ಆದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಸ್ವರ್ಗದಲ್ಲಿ ನಾವು ಹುಟ್ಟಿದ್ರೆ ಸ್ವರ್ಗದಲ್ಲಿ ಇರ್ತೀವಿ. ಎಷ್ಟು ದಿವಸ ಇರ್ತೀವಿ? ನಮ್ಮ ಖಾತೆಯಲ್ಲಿರುವ ಪುಣ್ಯ ಎಷ್ಟಿದೆಯೋ ಅಷ್ಟು ದಿವಸ. ಆ ಪುಣ್ಯ ಖಾಲಿ ಆಗ್ತಾ ಇದ್ದಂಗೆನೆ ಮತ್ತೆ ಅವರು ಮರ್ತ್ಯು ಲೋಕಕ್ಕೆ ಹುಟ್ಟುತ್ತಾರೆ, ಮತ್ತೆ ಇಲ್ಲಿ ಹುಟ್ಟುತ್ತಾರೆ ಅನ್ನೋದನ್ನ ಹೇಳ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಓದ್ಲಾ ಗುರುಜಿ? ಓದಿ ಮಾತಾಡಿ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾ ಇದ್ದಾನೆ ನೋಡಿ, ಎಷ್ಟು ಭರವಸೆಯನ್ನು ಅವನು ಕೊಡ್ತಾ ಇದ್ದಾನೆ ನಮ್ಗೆ. ಇನ್ಯಾವುದಕ್ಕೆ ನಾವು ಲೇಟ್ ಮಾಡ್ಬೇಕು? ಭಗವಂತನಿಗೆ ಶರಣಾಗತರಾಗಬೇಕು, ಅವನ ನಾಮಸ್ಮರಣೆಯನ್ನ ಮಾಡ್ಬೇಕು. ಅವನೇನ್ ಹೇಳ್ತಾನೆ? ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನ ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನ ಕೊಡ್ತೇನೆ. ಅವ್ರ ಹತ್ರ ಏನೇನು ಅವಶ್ಯಕತೆ ಇಲ್ಲದನ್ನ ಕೊಡ್ತೇನೆ ಅಂದ್ರೆ ಏನೋ, ಅವರಿಗೆ ಏನ್ ಅವಶ್ಯಕತೆ ಅದನ್ನ ನಾನು ಕೊಡ್ತೇನೆ. ಮತ್ತೆ ಅವ್ರ ಹತ್ರ ಏನು ಇದೆಯೋ, ಏನ್ ಇರ್ಬೇಕು ಅದರಲ್ಲಿ, ಅದನ್ನ ಅವನು ಕಾಪಾಡಿಕೊಂಡು ಹೋಗ್ತಾನೆ. ಅರ್ಜುನ ಪಂಡಿತ ಅಂತ ಒಬ್ಬ ಇದ್ದ. ಅದು ಭಾಗವತದಲ್ಲಿ ಬರುವಂತ ಒಂದು ಕತೆ. ಅರ್ಜುನ ಪಂಡಿತ ಬಹಳ ಕಡು ಬಡ ಬ್ರಾಹ್ಮಣ. ಯಾವಾಗ್ಲೂ ಈ ಶ್ಲೋಕವನ್ನ ಓದ್ತಾನಂತೆ ಅವನು. ಅನನ್ಯ ಚಿಂತೆಯಂತೋ ಮಾ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಅರ್ಜುನ ಪಂಡಿತ ಓದ್ತಾನೆ. ಆದ್ರೆ 2 ದಿವಸ 3 ದಿವಸದಿಂದ ಹೆಂಡತಿ ಪಾಪ ಏನು ಅಡಿಗೆನೆ ಮಾಡ್ಲಿಲ್ಲ, ಉಪವಾಸ ಇದ್ದಾನೆ. ಏನೋ ನೀರು ಕುಡ್ಕೊಂಡು. ಹೆಂಡತಿ ಹೇಳ್ತಾಳೆ, ಯಾವಾಗ್ಲೂ ಈ ತರ ಓದ್ತಾ ಇದಾರೆ, ಏನ್ ಕೊಟ್ಟಿದ್ದಾನೆ ನಿಮ್ ಭಗವಂತ? ಊಟ ಮಾಡ್ಲಿಲ್ಲ, ಅಡಿಗೆಗೆ ಏನಾದ್ರೂ ಬೇಕು, ಹೊರಗಡೆ ಹೋಗಿ ಏನಾದ್ರೂ ಕೆಲಸ ಸಿಗತ್ತಾ ನೋಡಿ, ಊಟ ಮಾಡ್ಬೇಕು ಅಂತ ಹೇಳ್ತಾಳೆ. ಅವನು ಹೊರಡ್ತಾನೆ. ಹೆಂಡತಿ ಹಾಗೆ ಹೇಳಿದಾಳೆ ಅಂತ ಹೊರಡ್ತಾನೆ. ಅವನು ಆ ಕಡೆ ಹೋಗ್ತಾ ಇದ್ದಾಗ ಇವಳು ಏನ್ ಮಾಡ್ತಾಳೆ, ಆ ಶ್ಲೋಕಗಳೆಲ್ಲ ಗನಾಕೆ ಗೀಚ್ ಬಿಡ್ತಾಳೆ. ತುಂಬಾ ಜೋರಾಗಿ ಗೀಚ್ತಾಳೆ. ಪಂಡಿತ ಆ ಕಡೆ ಹೋಗ್ತಾನೆ. ಸ್ವಲ್ಪ ಹೋದ ನಂತರ ಇಬ್ರು ಹುಡುಗರು ಬರ್ತಾರೆ ಅವಳ ಮನೆಗೆ. ಅವರು ಒಂದು ಬಂಡಿಯಲ್ಲಿ ಈ ಎಲ್ಲಾ ಸಾಮಾನುಗಳನ್ನ ಹಾಕೊಂಡು ಬರ್ತಾರೆ. ಇಬ್ರು ಹುಡುಗರು ಬರ್ತಾರೆ. ಅವ್ರು ಬರ್ತಾರೆ, ಹೇಗೆ ನಿಮ್ಮ ಮನೆಯವರು ಯಜಮಾನರು ಅರ್ಜುನ ಪಂಡಿತ ಇದನ್ನ ಕಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಂತ. ಅವಳಿಗೆ ಬಹಳ ಖುಷಿ ಆಗುತ್ತೆ. ಏನಪ್ಪಾ ಇದು ಅಂತ ಎಲ್ಲವನ್ನ ಎಳಿಸ್ಕೊಳ್ತಾಳೆ. ಅದರಲ್ಲಿ ಒಂದು ಹುಡುಗನ ಹಣೆಯ ಮೇಲೆ ಜೋರಾಗಿ ಗಾಯ ಆಗಿರತ್ತಂತೆ, ಸ್ವಲ್ಪ ರಕ್ತನೂ ಬರ್ತಾ ಇರತ್ತೆ. ಏನಾಯ್ತು ಅಂತ ಕೇಳ್ತಾಳೆ. ಇಲ್ಲ, ನಾವೀಗೆ ಇದ್ ಮಾಡ್ತಾ ಇರುವಾಗ ನಮ್ಮ ಗೆಳೆಯರು, ಹೀಗೆ ನಮಗೆ ಬೇಕಾದವರೊಬ್ರು ಹೀಗೆ ಗೆಳೆಯರು ನನ್ನ ಹಣೆಯ ಮೇಲೆ ಸ್ವಲ್ಪ ಜೋರಾಗಿ ಇದ್ ಮಾಡ್ಬಿಟ್ರು, ಅದಕ್ಕೆ ಸ್ವಲ್ಪ ಗಾಯ ಆಗಿದೆ, ಬೇರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾನಂತೆ. ಆ ರೀತಿಯಾಗಿ ಅಂದ್ರೆ ಭಗವಂತ ಹೀಗೆ ಏನು ಅವಶ್ಯಕತೆ ಇದೆ ಅದನ್ನ ಕೊಡ್ತಾನೆ. ಭಕ್ತ ಸುಧಾಮನ ಕಥೆಯು ನಿಮ್ಗೆ ಗೊತ್ತಿದೆ. ಸೊ ಅವನು ಕೊಡ್ತಾನೆ, ಇಲ್ಲದನ್ನ ಕೊಡ್ತಾನೆ, ಇದ್ದದ್ದನ್ನ ಕಾಪಾಡ್ತಾನೆ ಅನ್ನುವಂತಹದ್ದು. ಸೊ ಅರ್ಜುನ ಪಂಡಿತ ಮನೆಗೆ ಬರ್ತಾನೆ. ಮನೆಗೆ ಬಂದು ಇದನ್ನೆಲ್ಲ ನೋಡಿ ಯಾರು ಕೊಟ್ಟಿದ್ದು ಅಂತ ಕೇಳ್ತಾನೆ. ಯಾಕಂದ್ರೆ ಅವನಿಗೇನು ಸಿಕ್ಕಿಲ್ಲ ಅವತ್ತು. ಅವನು ಹಾಗೆ ಅವನಿಗೇನು ಸಿಕ್ಕಿಲ್ಲ ಅಲ್ಲ, ಭಗವಂತ ಇದ್ದಾನೆ, ಕೊಡ್ತಾನೆ ಬಿಡು ಅಂತ ಆಲೋಚನೆ ಮಾಡ್ಕೊಳ್ತಾ ಬರ್ತಾನೆ. ಆದ್ರೆ ಮನೆಗೆ ಬಂದ್ಮೇಲೆ ಇದೆಲ್ಲ ಇದ್ದದನ್ನ ನೋಡಿ ಹೆಂಡತಿ ಹೇಳ್ತಾಳೆ, ನೀವೇ ಕಳ್ಸಿದಾರಂತೆ. ಆಗ ಅವನಿಗೆ ಅರ್ಥ ಆಗತ್ತೆ, ಓ ಇದು ಯಾರು ಕೊಟ್ಟಿದ್ದು ಅನ್ನುವಂಥದ್ದು. ಅವನು ಮತ್ತೆ ವಾಪಸ್ ಅಲ್ಲಿ ಹೋಗಿ ನೋಡ್ತಾನೆ, ಅವನ ಹಣೆ ಮೇಲೆ ಗಾಯ ಆಗಿರೋದನ್ನ ಇವಳು ಗೀಚಿರೋದು ಆ ಭಗವಂತನ ಈ ಒಂದು ಶ್ಲೋಕದ ಮೇಲೆ, ಅದು ಡೈರೆಕ್ಟ್ ಆಗಿ ಅವನಿಗೆ ಅಲ್ಲಿ ತಲುಪಿರತ್ತೆ. ಆದ್ರಿಂದ ಸೊ ಇದು ಭಗವಂತನ ಅನನ್ಯ ಚಿಂತೆ ಎಂದು ನಾವು ಯಾವಾಗಲೂ ಚಿಂತೆ ಇಲ್ಲದೆ ನಾವು ಭಗವಂತನನ್ನ ಪ್ರಾರ್ಥಿಸಬೇಕು. ಯೇಪ್ಯನ್ಯ ದೇವತಾ ಭುಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೇಯ ಯಜಂತೆ ವಿಧಿಪೂರ್ವಕಂ. ಹರೇ ಕೃಷ್ಣ. ಲತಾ ಮಾತಾಜಿ ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಹರೇ ಕೃಷ್ಣ. ಅವರಿಗೆ ಈಗ ಗಣೇಶನನ್ನ ಪೂಜಿಸ್ತೀವಿ, ಶಿವನನ್ನ ಪೂಜಿಸ್ತೀವಿ, ಆದ್ರೆ ಅವರೆಲ್ಲ ಏನು ಅಂದ್ರೆ ನನ್ನನ್ನೇ ಆಕ್ಚುಲಿ ಪೂಜಿಸ್ತಾ ಇರುತ್ತಾದ್ರೆ ಅವರು ತಪ್ಪು ರೀತಿ, ಅವ್ರಿಗೆ ಗೊತ್ತಿರೋದಿಲ್ಲ ಅಂತ. ಯಾಕೆಂದ್ರೆ
ಪ್ರತಿಯೊಂದರಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ಹೇಳಿದ್ದಲ್ಲ, ಏನು ಆಕಾಶಾತ್ ಪತಿತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದ್ದು ಶಂಕರಾಚಾರ್ಯ ಹೇಳಿದ್ದು. ನಾವು ಯಾವಾಗಲೂ ಪ್ರತಿಯೊಂದು ಪೂಜೆಯ ಕೊನೆಗೆ ಕೃಷ್ಣಾರ್ಪಣ ಮಸ್ತು ಹೇಳೇ ಹೇಳ್ತೀವಿ, ಹೌದಾ ಅಲ್ಲ? ಯಾಕೆ ಹೇಳ್ತೀವಿ ಕೃಷ್ಣಾರ್ಪಣ ಮಸ್ತು? ಅದು ಭಗವಂತ, ಅವನಿಗೆ ಸೇರ್ಬೇಕಾದದ್ದು. ಅಲ್ಲಿ ಎಲ್ಲ ಭಗವಂತನೇ. ನೀವು ಯಾರಿಗೆ ಮಾಡಿ, ಈಗ ಬೇರಿಗೆ ನಾವು ಅದರಿಂದ ಭಗವಂತನ ಕುರಿತಾಗಿ ಹೆಚ್ಚು ಧ್ಯಾನವನ್ನ ಮಾಡಬೇಕು ಅನ್ನುವಂಥದ್ದು. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ಅದ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಈಗ ಪೂಜೆಯ ಕೊನೆಗೆ ನಾವು ಇದನ್ನು ಹೇಳಲೇಬೇಕು. ಎಲ್ಲವನ್ನು ನಾನು ನಾರಾಯಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅವನು ಈ ನಿಯಾಮಕ, ಜಗದ್ ನಿಯಾಮಕ ನಾರಾಯಣ, ಭಗವಂತನ ವಿಸ್ತರಣೆ. ನಾರಾಯಣ ರೂಪದಲ್ಲಿ ಅವನು ಎಲ್ಲವನ್ನ ಸರಿಯಾಗಿ ನೋಡ್ಕೊಳ್ತಾ ಇದ್ದ ಇಡೀ ಬ್ರಹ್ಮಾಂಡವನ್ನ, ಸೃಷ್ಟಿಯನ್ನ. ಅದರಿಂದ ಭಗವಂತನಿಗೆ ಅವರು ಶರಣ. ಆದ್ರೆ ಅದು ಕಲ್ಪನೆ ಇರುವುದಿಲ್ಲ ಅಂತ. ಈ ಜ್ಞಾನದ ಮುಖಾಂತರ ನಮ್ಗೆ ಆ ಒಂದು ಕಲ್ಪನೆ ಇರತ್ತೆ ಇನ್ಮೇಲೆ ಅನ್ನುವಂಥದ್ದು. ಯಾಂತಿ ದೇವವೃತ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಹರೇ ಕೃಷ್ಣ. ಮುಗಿತಾ ಇದೆ, ಒಂದೆರಡು ಶ್ಲೋಕ ಬಾಕಿ ಇದೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಹರೇ ಕೃಷ್ಣ. ಹೇಳ್ತಾನೆ ಭಗವಂತ ಕ್ಲಿಯರ್ ಆಗಿ. ನೀವು ಯಾರನ್ನಾರು ಪೂಜಿಸ್ಕೊಳ್ಳಿ, ಅಲ್ಲೇ ಹೋಗ್ತೀರಾ. ಅದು ನನ್ನನ್ನ ಪೂಜಿಸ್ತೀರಾ, ನನ್ನ ಹತ್ರ ಬರ್ತೀರಾ. ಸಿಂಪಲ್, ಅವನ ರೂಲ್ ಅದು. ಬೇರೆ ಬೇರೆ ದೇವತೆಗಳನ್ನ ಪೂಜಿಸ್ತೀರಾ, ಬೇರೆ ಬೇರೆ ದೇವತೆಗಳ ಲೋಕಕ್ಕೆ ಹೋಗ್ತೀರಾ. ಆ ದೇವತೆಗಳ ಮಧ್ಯೆ ನೀವು ಹುಟ್ಟುತ್ತೀರಾ ಅಂತ ಹೇಳ್ತಾನೆ. ಕೆಲವರು ಪಿತೃಗಳನ್ನು ಪೂಜಿಸ್ತಾರೆ ಅಲ್ವಾ. ಪಿತೃಲೋಕ ಅನ್ನುವಂಥದ್ದಿದೆ, ಅಲ್ಲಿ ಇರ್ತಾರೆ ಪಿತೃಗಳು. ಆದ್ರೆ ಅವರು ಆ ಪಿತೃಲೋಕದಲ್ಲಿ ಭಗವಂತನ ಕುರಿತಾಗಿ ಭಕ್ತಿಯನ್ನ ಮಾಡ್ಕೊಂಡು ಅವ್ರು ಮುಂದೆ ಹೋಗ್ಬೇಕು. ಆದ್ರೆ ಈ ನಾವು ಆ ರೀತಿಯಾಗಿ ಮಾಡಿದ್ರೆ ಅದೇ ಲೋಕಕ್ಕೆ ಹೋಗ್ತೇವೆ ಪಿತೃಗಳನ್ನ ಪೂಜಿಸಿದ್ರೆ. ಅಂದ್ರೆ ಮತ್ತೆ ಭೂತ ಪೇತಗಳನ್ನ ಪೂಜಿಸುವವರಿಗೆ ಏನ್ ಹೇಳ್ತೀರಾ? ಭೂತಗಳನ್ನ ಪೂಜಿಸುವವರು ಭೂತಗಳ ಮಧ್ಯೆ. ಅದ್ ಕೆಲವರು ಭೂತ ಮಾಡ್ತಾರೆ ಪೂಜೆ ಅಲ್ಲ ಅಲ್ವಾ. ಅದು ಒಂದು ಭಗವಂತನ ಸೇವೆ ಅಂತ ಮಾಡೋದು ಬೇರೆ, ಆದ್ರೆ ಅದನ್ನೇ ಮಾಡುವುದು ಬೇರೆ, ಭಗವಂತನನ್ನ ಅರಿಯದೆ. ಅದರಿಂದ ಯಾರು ಆ ರೀತಿಯಾಗಿ ಭೂತಗಳ ಮಧ್ಯೆ ಹುಟ್ಟುವಂತವರು ಭಗವಂತನನ್ನ ಇದ್ ಮಾಡಿದ್ರೆ ಅವರ ಮಧ್ಯೆ ಹುಡ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಹರೇ ಕೃಷ್ಣ. ಬನ್ನಿ ಮಾತಾಜಿ. ಸ್ವೀಕರಿಸುತ್ತೇನೆ. ಓದ್ಲಾ ಗುರುಜಿ? ಹಾ ಓದಿ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಧನ್ಯವಾದ ಗುರುಜಿ. ಸೊ ಒಂದು ಎಲೆ, ಇದು ಭಕ್ತಿಗೆ, ಅವನಿಗೆ ಹೇಗೆ ಭಕ್ತಿ ಮಾಡುವಂತಹದ್ದು ಅಷ್ಟೇ. ನಮ್ಮ ಹತ್ರ ಏನು ಇರ್ಬೇಕಂತಿಲ್ಲ. ಅವನು ಹೇಳ್ತಾನೆ, ನನಗೆ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರು, ಇಷ್ಟು ಕೊಟ್ರೆ ಸಾಕು ನನಗೆ ಅಂತ. ಹಾಗಂತ ನಾವೇನು ಕೊಡಬಾರ್ದು ಅಂತಲ್ಲ ಭಗವಂತನಿಗೆ. ನಮ್ಮ ಶಕ್ತಿಗನುಗುಣವಾಗಿ ಭಕ್ತಿಯಿಂದ ನಾವು ಅದಷ್ಟನ್ನೇ ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಒಂದು ನೀರನ್ನು, ಒಂದು ತುಳಸಿ ಎಲೆ ಹಾಕಿ ಅವನಿಗೆ ಕೊಟ್ಬಿಟ್ರೆ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ. ಒಂದು ತುಳಸಿ ಎಲೆಯನ್ನು ಅವನ ಮುಂದೆ ಇಟ್ಬಿಟ್ರೆ ಅಥವಾ ಒಂದು ಹೂವನ್ನು ಅವನ ಮುಂದೆ ಇಟ್ಬಿಟ್ರೆ, ಭಗವಂತ ಇವತ್ತು ನಾನು ನಿನಗೆ ಇದಿಷ್ಟೇ ಕೊಡ್ಲಿಕ್ಕೆ ಸಾಧ್ಯ, ನನ್ನ ಹತ್ರ ಬೇರೆ ಏನಿಲ್ಲ ಅಂತ ಹೇಳಿ ಅವನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾನೆ ಅದನ್ನ. ಹಣ್ಣು, ಬೇರೆ ಏನನ್ನು ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೊಡ್ಬೋದು ನಾವು. ಭಗವಂತ ನಮ್ಮ ಕೆಪಾಸಿಟಿಗೆ, ನಮ್ಮ ಹತ್ರ ಎಷ್ಟಿದೆ ಅಂತ ಅದ್ರ ಮೇಲೆ ನಾವು ಕೊಡ್ಬೋದು. ಆದ್ರೆ ಕೊಡ್ಬೇಕು. ಅದೇ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರು ಸಾಕು ಭಕ್ತಿಯಲ್ಲಿ ಅನ್ನುವಂಥದ್ದು. ಯತ್ಕರೋಷಿ ಯದುಷ್ಣಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕರುಷ್ಮತರ್ಪಣಂ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಹರೇ ಕೃಷ್ಣ ಗುರುಜಿ. ಪ್ರತಿಯೊಂದನ್ನು ಭಗವಂತನಿಗೆ ನಾವು ಅರ್ಪಿಸಬೇಕು ಕಾಣಿಕೆಯಾಗಿ. ಅವನು ಹೇಳ್ತಾನೆ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು ಅಂದ್ರೆ ಏನು? ಅನುಭವಿಸುವಂತಹದ್ದು. ನಾವು ಐಕ್ಯ ಪ್ರಪಂಚದಲ್ಲಿ ನಾವು ಏನೇನು ಅರ್ಪಿಸಿದ್ರು ಅದನ್ನ ಭಗವಂತನಿಗೆ ಕಾಣಿಕೆ ಅಂತ ಮಾಡಿ ನಾವು ಅದನ್ನ ಸ್ವೀಕಾರ ಮಾಡುವಂತಹದ್ದು.
ಅದರಿಂದ ಅವನು ಹೇಳ್ತಾನೆ ಅದನ್ನು ನನಗೆ ಕೊಟ್ಬಿಡು, ಯಾವುದೇ ತಪಸ್ಸು ಮಾಡು ಅದನ್ನು ನನಗೆ ಅರ್ಪಿಸು ಅನ್ನುವಂಥದ್ದನ್ನ ಹೇಳ್ತಾನೆ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯಹಂ. ಹರೇ ಕೃಷ್ಣ. ರಾಮ ಬದ್ರಿ ಅವರೇ. ಓದ್ತೇನೆ ಗುರುಜಿ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ನಮಸ್ತೆ. ಭಗವಂತ ಎಷ್ಟು ಹೇಳ್ತಾ ಇರುವಂತಹದ್ದು, ಭಗವಂತ ಯಾರ ಮೇಲೆಯೂ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಈಗ ನೀವು ತಿಳ್ಕೊಳ್ಬಹುದು, ತನ್ನ ಭಕ್ತರಿಗೆ ಮಾಡ್ತಾನೆ, ಉಳಿದವರಿಗೆ ಇಲ್ಲ, ಉಳಿದವರಿಗೆ ಅವನ ರೂಲ್ ಇದೆ ಅದ್ರ ಪ್ರಕಾರ. ಅದರಿಂದ ಭಕ್ತಿ ಮಾಡಿದರೆ ಮಾತ್ರ ಅವನು, ಅದರಿಂದ ಅವನು ಯಾರ ಮೇಲೂ ಅಸೂಯೆ ಇಲ್ಲ ಅವನಿಗೆ. ಪ್ರತಿಯೊಂದು ಜೀವಿಯೂ ಅವನಿಗೆ ಸಮಾನನೇ. ಆದ್ರೆ ಯಾರು ಅವನಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅವರು ಅವನನ್ನ ಪಡಿತಾರೆ. ಯಾರು ಬೇರೆ ರೀತಿಯಾದ ಕೆಲಸಗಳನ್ನ ಮಾಡ್ತಾರೋ ಆ ರೀತಿಯಾದ ಫಲಗಳನ್ನ ಅವರು ಪಡಿತಾರೆ. ಎಲ್ಲರ ವಿಷಯದಲ್ಲೂ ಸಮಾನಾಗಿರುತ್ತಾನೆ. ಆದ್ರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದರಿಂದ ಭಗವಂತ ಯಾರು ಭಕ್ತಿ ಸೇವೆಯನ್ನ ಮಾಡ್ತಾರೋ ಅವರು, ಅದೇ ಭಕ್ತಿಯೇ ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಪಿ ಚೇಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಓದಿ ಮಾತಾಜಿ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರಾದ್ರೂ ಆ ರೀತಿಯಾಗಿ ಕೆಲವೊಂದು ಹೀನ ಕಾರ್ಯಗಳು, ಮಾಡಬಾರದ ಕೆಲಸಗಳನ್ನ ಅಂದ್ರೆ ಇವು ಇದರಲ್ಲಿ ಮಾಡ್ತಾ ಇದ್ರೂ ಸಹಿತ ಅವನು ಭಗವಂತನ ಭಕ್ತಿಯನ್ನ ಶುರು ಮಾಡಿದ್ದಾನೆ ಅಂದ್ರೆ, ಅವನು ಈಗ ಉದಾಹರಣೆಗೆ ಒಂದು ಚಮ್ಮಾರನ ಕೆಲಸವನ್ನ ಮಾಡ್ತಾ ಇದ್ರೂ ಸಹಿತ ಅವನು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಕೆಲಸವನ್ನ ಮಾಡಿಕೊಂಡು ಅವನೇನಾದ್ರೂ ಅಂದ್ರೆ ಮಾಡಿದ್ರೆ ಅವನು ಅವನ ನಿರ್ಧಾರದಲ್ಲಿ ಸರಿಯಾಗಿದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಓದಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಹರೇ ಕೃಷ್ಣ ಗುರುಜಿ. ಇಲ್ಲಿ ಭಗವಂತನ ಯಾರು ಭಕ್ತಿ ಸೇವೆಯನ್ನ ಮಾಡ್ತಾನೋ ಅವನು ಯಾವಲೂ ನಾಶವಾಗುವುದಿಲ್ಲ, ಅವನು ಧರ್ಮಾತ್ಮನಾಗ್ತಾನೆ ಮತ್ತು ಶಾಶ್ವತ ಶಾಂತಿ ಅವನಿಗೆ ಸಿಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಮಾಮಿ ಪಾರ್ಥ್ಯ ವ್ಯಪಾಶ್ರಿತ್ಯ ಏಪೇಸ್ಯು ಪಾಪಯೋನಯಃ ಶ್ರಿಯೋ ವೈಶ್ಯ ಸತಾ ಶೂದ್ರೋ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಅನಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹರೇ ಕೃಷ್ಣ ಗುರುಜಿ. ಯಾರೇ ಇರ್ಲಿ, ಅವರು ಭಗವಂತನ ಆಶ್ರಯವನ್ನ ಪಡೆದಾಗ ಅವರು ಖಂಡಿತವಾಗಿಯೂ ಪರಮಗತಿ ಅಂದ್ರೆ ಏನೋ ಭಗವಂತನ ಧಾಮವನ್ನು ಅವರು ಸೇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯ ಜೀಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನ ಮತ್ಪರಾಯಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಭಗವಂತ ಹೇಳ್ತಾ ಇರೋದೆಷ್ಟೇ, ಭಗವಂತನ ಯಾವಾಗಲೂ ಚಿಂತೆ ಮಾಡಬೇಕು, ಅವನ ಭಕ್ತರಾಗಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು, ಭಗವಂತನ ಪೂಜಿಸಬೇಕು. ಆವಾಗ ಅವರು ಖಂಡಿತವಾಗಿ ಬರ್ತೀರಾ ಅಂತ ಹೇಳ್ತಾನೆ. ಕ್ಷಮೆ ಇರ್ಲಿ, ಧನ್ಯವಾದಗಳು. ಸ್ವಲ್ಪ ಲೇಟ್ ಆಯ್ತು. ಹರೇ ಕೃಷ್ಣ. ಇದು ಅತ್ಯಂತ ರಹಸ್ಯವಾದಂತಹ ರಹಸ್ಯ ಅಂತ ಹೇಳ್ತಾನೆ.
ಹರೇ ಕೃಷ್ಣ, ಧನ್ಯವಾದಗಳು. ಪ್ರಶ್ನೆ ಏನಾದ್ರೂ ಇದ್ರೆ ನಾಳೆ ತಗೊಳ್ತೇನೆ. ನಾವ್ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಕೊಳ್ಳೋಣ. 5 minutes ತಗೊಳತ್ತೆ, ಜಾಸ್ತಿ ಇಲ್ಲ. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಭಕ್ತ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ हरे कृष्ण हरे कृष्ण 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 हरे 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 राम 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 हरे हरे कृष्ण हरे कृष्ण 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 हरे राम राम हरे हरे कृष्ण हरे कृष्ण 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 हरे हरे राम 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 हरे कृष्ण 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 हरे हरे राम 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 कृष्ण हरे कृष्ण 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 हरे हरे राम 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 हरे कृष्ण 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 हरे हरे राम 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 हरे कृष्ण 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 हरे हरे राम राम हरे हरे कृष्ण 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 राम हरे राम 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 हरे कृष्ण 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 हरे राम हरे राम 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 हरे कृष्ण 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 हरे हरे राम 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 हरे कृष्ण 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 हरे हरे राम 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 हरे कृष्ण 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 हरे राम 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 हरे कृष्ण 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 हरे हरे राम 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 हरे कृष्ण 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 हरे हरे राम 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 हरे कृष्ण 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 हरे राम 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 हरे कृष्ण 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 हरे कृष्ण 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 हरे हरे राम 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 हरे कृष्ण हरे कृष्ण 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 हरे हरे राम 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 हरे राम राम हरे कृष्ण 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 राम 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 हरे कृष्ण कृष्ण हरे हरे राम हरे कृष्ण हरे कृष्ण 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 हरे राम राम हरे हरे कृष्ण हरे कृष्ण 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 हरे राम 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 हरे कृष्ण हरे राम राम हरे कृष्ण 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 हरे राम राम कृष्ण हरे हरे राम हरे राम 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 हरे हरे हे राम राम हरे कृष्ण कृष्ण राम हरे राम 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 हरे कृष्ण 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 हरे राम 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 हरे कृष्ण राम 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 हरे 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 राम हरे कृष्ण हरे राम हरे कृष्ण कृष्ण हरे राम हरे कृष्ण कृष्ण हरे राम राम हरे राम 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 हरे हरे कृष्ण हरे कृष्ण कृष्ण हरे राम कृष्ण हरे राम 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 हरे हरे कृष्ण हरे राम राम हरे कृष्ण कृष्ण हरे राम 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 हरे हरे कृष्ण हरे राम 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 हरे हरे कृष्ण 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 हरे कृष्ण 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 हरे राम 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 हरे राम राम हरे कृष्ण 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 हरे राम राम हरे कृष्ण कृष्ण हरे राम 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 हरे कृष्ण 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 हरे कृष्ण 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 हरे राम राम हरे कृष्ण 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 हरे राम हरे कृष्ण कृष्ण हरे राम हरे कृष्ण 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 हरे राम राम हरे कृष्ण 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 हरे राम 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 हरे कृष्ण कृष्ण हरे राम 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 हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम 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 राम हरे कृष्ण 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 हरे
Rama Hare Rama 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 Hare Krishna 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 Hare Hare Rama Hare Rama 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 Hare Krishna 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 Hare Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna Krishna Hare Rama Hare Rama 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 Hare Krishna 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 Hare Rama Hare Rama Rama Krishna 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 Hare Rama Hare Rama Hare Krishna 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 Hare Rama Hare Rama Rama Krishna 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 Hare Rama Hare Rama Rama Hare Krishna 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 Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Krishna 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 Hare Rama Hare Rama 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 Hare Krishna 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 Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama Hare Hare Rama Hare Krishna. Hare Krishna 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 Hare Rama Hare Rama 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 Hare Krishna 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 Hare Rama 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 Hare Krishna 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 Hare Rama Hare Rama Rama Hare Krishna Krishna Hare Rama Hare Rama Rama Hare Rama Hare Rama 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 Hare Krishna 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 Hare Rama Hare Rama Rama Hare Krishna 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 Hare Rama Krishna 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 Hare Rama Hare Rama 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 Hare Krishna Krishna Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna 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 Hare Rama Hare Rama 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 Hare Krishna Krishna Hare Krishna Hare Krishna. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ. ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು.